ಇಂಡಿಯನ್ ಹೋಮಿಯೋಪತಿಕ್ ಮೆಡಿಕಲ್ ಅಸೋಸಿಯೇಷನ್ ವತಿಯಿಂದ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಮಲ್ಪನ ಹೋಮಿಯೋಪತಿ ರೋಗ ನಿರೋಧಕ ಮರ್ದಲೇನು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರಿಗೆ ಅಂಗಾರೆ ಪತ್ರಿಕಾ ಭವನಡು ಪಟ್ಟಿಯರು. ಭಾರತೀಯ ಹೋಮಿಯೋಪತಿ ವೈದ್ಯನ ಸಂಘದ ಕುಡ್ಲ ಘಟಕದ ಅಧ್ಯಕ್ಷರು ಡಾಕ್ಟರ್ ಪ್ರವೀಣ್ ಕುಮಾರ್ ರೈ ಹೋಮಿಯೋಪತಿಕ್ ಮಾತ್ರದ ಪರಿಣಾಮದ ಬಗೆಟು ಉಪಯೋಗದ ಬಗೆಟು ತಿಳಿಪಾಯಿರು. ಮುಖ್ಯವಾಗಿ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಗಳಾದಂಥ ಇಂತಹ ಒಂದು ಸಾಂಕ್ರಾಮಿಕ ರೋಗಗಳು ಬಂದ ಸಂದರ್ಭದಲ್ಲಿ ನಮ್ಮ ವೈದ್ಯ ಪದ್ಧತಿಯಲ್ಲಿ ಹೇಗೆ ಅದನ್ನು ನಾವು ಎದುರಿಸಬಹುದು ಹಾಗೂ ಯಾವ ರೀತಿ ಅದರಿಂದ ಒಂದು ಸಾಮಾನ್ಯ ಜನರಿಗೆ ಒಂದು ನಾವು ಅದನ್ನ ಮುಟ್ಟಿಸಬಹುದು ಅದನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಈಗಿನ ಒಂದು ಈ ಸಾಂಕ್ರಾಮಿಕ ರೋಗ ಇಡೀ ಜಗತ್ತನ್ನೇ ತಲ್ಲಣಗೊಳಿಸಿದೆ. ಇವಾಗಲೇ ಲಕ್ಷಾಂತರ ಸಾವಿರ ಇದ್ದಿದ್ದು ಲಕ್ಷಾಂತರ ಆಗಿದೆ. ಹಾಗೆ ಇವತ್ತಿನ ನಿನ್ನೆಗೆ ಆಗ್ಬೇಕಾದ್ರೆ ನಮ್ಮ ದೇಶದ ಕೌಂಟ್ 1 ಲಕ್ಷ ದಾಟಿದೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ ನಿನ್ನೆ ನೋಡಿದರೆ 99-100 ಗಡಿ ತನಕ ಬಂದು ನಿಂತಿದೆ. ಈ ಒಂದು ಹೋಗ್ತಾ ಇರುವ ಒಂದು ಟ್ರೆಂಡ್ ಇವಾಗ ಮುಂದುವರೆದ್ರೆ ಇನ್ನೊಂದು ವಾರ ಇನ್ನೊಂದು 10 ದಿವಸ ಆಗ್ಬೇಕಾದ್ರೆ ನಮ್ಮ ಸ್ಥಿತಿ ಹತ್ತಿರ ಇರಾನ್ ಇಟಲಿ ಲೆವೆಲ್ಗೆ ತಲುಪಿದ್ರು ಆಶ್ಚರ್ಯ ಇಲ್ಲ. ಆ ಸಂದರ್ಭದಲ್ಲಿ ಇವಾಗ ಮೊದಲಿಂದಲೇ ನಾವು ಏನು ನಮ್ಮ ಒಂದು ಕ್ಲಿನಿಕಲ್ ರಿಸರ್ಚ್ ಸೆಂಟರ್ ಅಂತ ಇದೆ, ನಮ್ದು ಹೋಮಿಯೋಪತಿಗೆ ಒಂದು ಕ್ಲಿನಿಕಲ್ ರಿಸರ್ಚ್ ಸೆಂಟರ್ ಅಂತ ಇದೆ, ಹಾಗೆ ಆಯುಷ್ ಮಂತ್ರಾಲಯ ಅಂತ ಇದೆ. ಅದು ಒಂದು ಮಾರ್ಚ್ ಮೊದಲ ವಾರದಲ್ಲಿ ಅದಕ್ಕೆ ಒಂದು ಸೊಲ್ಯೂಷನ್ ಅಂತ ಅಂದ್ಬಿಟ್ಟು R-Sulf30 ಅಂತ ಒಂದು ಮೆಡಿಸಿನ್, ಅದು ಏನು ಹೊಸ ಮೆಡಿಸಿನ್ ಅಲ್ಲ. ತುಂಬಾ ಜನರಿಗೆ ನಿನ್ನೆ ಒಬ್ರು ಫೋನ್ ಮಾಡಿ ಕೇಳಿದ್ರು, ಸರ್ ನಿಮ್ಮ ಹತ್ರ R-Sulf30 ಬಂದಿದ್ಯಾ ಅಂತ. ನಾನಂದೆ ಇದು ಬಂದು 200 ವರ್ಷನೇ ಆಗಿದೆ, ಬಟ್ ಅದ್ರ ಬಗ್ಗೆ ತಿಳುವಳಿಕೆ ಕೆಲವರಿಗೆ ತಲುಪಿಲ್ಲ. ಅದು ಹೊಸ ಔಷಧಿ ಏನೂ ಅಲ್ಲ, ಅದು ಮೊದಲಿಂದಲೂ 200-220 ವರ್ಷದ ನಾವು ಹೋಮಿಯೋಪತಿ ಫಸ್ಟ್ ಶುರುವಾದಾಗ ಮೊದಲಲ್ಲಿ ಸಂಶೋಧನೆ ಆದಂತ ಔಷಧಿ. ಈ ನಾವು ಚರಕ ಸಂಹಿತ ಆಯುರ್ವೇದ ಕಾಲದಿಂದ ಹಿಡಿದುಕೊಂಡು ಬಂದರೂ ಕೂಡ ಒಂದು ರೋಗವನ್ನು ತಡೆಗಟ್ಟುವುದು ಮುಖ್ಯವಾಗಿ ರೋಗಿಯ ರೋಗ ನಿರೋಧಕ ಶಕ್ತಿ ಅಲ್ಲದೆ ಮತ್ತೇನು ಅಲ್ಲ. ಯಾಕಂತಂದ್ರೆ ನಾವು ರೋಗವನ್ನು ಎದುರಿಸುವ ಶಕ್ತಿ ನಮ್ಮ ಹತ್ರ ಇತ್ತಂತಂದ್ರೆ ಯಾವುದೇ ರೋಗ ಬಂದರೂ ಕೂಡ ನಾವು ಅದನ್ನು ಮೆಟ್ಟಿ ನಿಲ್ಬಹುದು. ಅದು ಬ್ಯಾಕ್ಟೀರಿಯಲ್ ಇರ್ಬೋದು, ವೈರಲ್ ಇನ್ಫೆಕ್ಷನ್ ಇರ್ಬೋದು, ಯಾವುದೇ ತರದ ಫಂಗಲ್ ಇನ್ಫೆಕ್ಷನ್ ಇರ್ಬೋದು. ರೋಗಿಯನ್ನು ನಾವು ಟ್ರೀಟ್ ಮಾಡಬೇಕು ಹೊರತು ರೋಗವನ್ನಲ್ಲ ಅಂತ ನಾವು ನಮ್ಮ ಒಂದು ಫಿಲಾಸಫಿಯಲ್ಲಿ ಒಂದು ಸೈಂಟಿಫಿಕ್ ಇದರಲ್ಲಿ ಇದೆ. ಸೊ ಆ ಮುಖಾಂತರ ಅದಕ್ಕೋಸ್ಕರ ನಮ್ಮ ಒಂದು ಆಯುಷ್ ಇಲಾಖೆ ಆಗಲಿ ಸೆಂಟ್ರಲ್ ರಿಸರ್ಚ್ ಫಾರ್ ಹೋಮಿಯೋಪತಿ ಆ ಒಂದು ಮಾರ್ಚ್ ಮೊದಲ ವಾರದಲ್ಲಿ ಮೊಟ್ಟ ಮೊದಲಾಗಿ ನಮ್ಮ ದೇಶಕ್ಕೆ ಒಂದು ಕೊರೋನಾ ಬಂದ ಸಂದರ್ಭದಲ್ಲಿ ಒಂದು ಔಷಧಿಯನ್ನು ತಗೊಂಡ್ರೆ ಅದು ಇಮ್ಯುನಿಟಿಯನ್ನು ಇಂಪ್ರೂವ್ ಮಾಡ್ತದೆ ಅಂತ ಒಂದು ಸೂಚನೆಯನ್ನು ಕೊಟ್ಟು ಅದರ ಮೇಲೆ ಆಮೇಲೆ ಹಲವಾರು ರಾಜ್ಯದಲ್ಲಿ ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರು. ಫಾರ್ ಎಕ್ಸಾಂಪಲ್ ಕೇರಳದಲ್ಲಿ ಫಸ್ಟ್ ಫ್ರಂಟ್ ಲೈನ್ ವಾರಿಯರ್ಸ್ಗೆಲ್ಲ ಕೊಟ್ಟರು, ಆಮೇಲೆ ಅದನ್ನ ಸಾಮಾನ್ಯ ಜನತೆಗಳಿಗೆ ಕೂಡ ತಲುಪಿಸಿದ್ರು. ಈಗಾಗಲೇ ಒಂದು 65-70% ಪಾಪ್ಯುಲೇಷನ್ಗೆ ಗವರ್ಮೆಂಟ್ ಲೆವೆಲ್ ಇಂದ ಕವರ್ ಮಾಡಿದ್ದಾರೆ. ಹಾಗೆ ಗುಜರಾತ್ ಅಲ್ಲಿ ನೀವು ಕೇಳಿರ್ಬೋದು, ಅಲ್ಲಿಯ ಚೀಫ್ ಸೆಕ್ರೆಟರಿ ಫಾರ್ ಗವರ್ಮೆಂಟ್ ಆಫ್ ಗುಜರಾತ್ ಮತ್ತೆ ಫ್ಯಾಮಿಲಿ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಜಯಂತಿ ರವಿ ಅವರು ಹಲವಾರು ಸಂದರ್ಶನ ಮತ್ತೆ ಅವರ ಟ್ವಿಟರ್ ಖಾತೆಯಲ್ಲಿ ಕೂಡ ಹಂಚಿಕೊಂಡಿದ್ದಾರೆ. ಏನಂತಂದ್ರೆ ಅಲ್ಲಿಯ ಒಂದು ಕ್ವಾರಂಟೈನ್ ಪೀಪಲ್ಗೆ ಅಂದ್ರೆ ಆಲ್ರೆಡಿ ಎಕ್ಸ್ಪೋಸ್ ಇದ್ದವರು, ಪಾಸಿಬಿಲಿಟೀಸ್ ಆಫ್ ಚಾನ್ಸಸ್ ಇದ್ದವರು, ಅಂತವರಿಗೆ ಒಂದು ಹೋಮಿಯೋಪತಿ ಮತ್ತು ಆಯುರ್ವೇದವನ್ನು ಒಂದು 60-40 ರೇಷಿಯೋಲಿ ಕೊಟ್ಟಿದ್ದಾರೆ. ಅಂದ್ರೆ 60% ಆಯುರ್ವೇದ ಔಷಧಿಯನ್ನು ಕೊಟ್ಟರು, ಹಾಗೆ ಒಂದು 40% ಹೋಮಿಯೋಪತಿ ಔಷಧಿಯನ್ನು ಕೊಟ್ಟು ಒಂದು ಟ್ರಯಲ್ ಬೇಸಿಸ್ ಅಲ್ಲಿ ನೋಡಿದ್ರು. ಅದರಲ್ಲಿ ಆಲ್ಮೋಸ್ಟ್ ಆ ಒಂದು ಕರೆಕ್ಟ್ ಟೈಮ್ ಅಲ್ಲಿ ತಗೊಂಡು ಒಂದು ಪೀರಿಯಡ್ ಡ್ಯೂರೇಷನ್ ಏನು ಹೇಳಿದ್ದೇವೆ ಇವಾಗ ಆಯುಷ್ ಇಲಾಖೆ ಏನು ರೆಕಮೆಂಡ್ ಮಾಡಿದೆ, ಆ ಡ್ಯೂರೇಷನ್ ಅಲ್ಲಿ ತಗೊಂಡವರಿಗೆ 100% ನೆಗೆಟಿವ್ ಬಂದಿದ್ದಾರೆ. ಅದು ನಮ್ಮ ಕಣ್ಣ ಮುಂದೆ ಇರೋ ಸತ್ಯ. ಅಂತ ಸಂದರ್ಭದಲ್ಲಿ ನಾವು ಕೂಡ ಒಂದು ನಮ್ಮ ಅಸೋಸಿಯೇಷನ್ ಲೆವೆಲ್ ಅಲ್ಲಿ ನಾವು ಪ್ರಪ್ರಥಮವಾಗಿ ಇದು ಯಾವತ್ತಿದ್ರು ಒಂದು ಗವರ್ಮೆಂಟ್ ಲೆವೆಲ್ ಇಂದ ಬಂದ್ರೆ ಒಳ್ಳೇದಂತ ಅಂದ್ಬಿಟ್ಟು ನಾವು ಗವರ್ಮೆಂಟ್ ಕರ್ನಾಟಕ ಲೆವೆಲ್ ಇಂದ ಬರ್ತದಂತ ಕಾದ್ವಿ. ಬಟ್ ಅದು ಇನ್ನೂ ಕೂಡ ಪ್ರೊಸೆಸ್ ಲೆವೆಲ್ ಇದೆ. ತುಂಬಾ ವಿಷಯದಲ್ಲಿ ಒಂದು ಅಪ್ರೋಚ್ ಕೂಡ ಆಗಿತ್ತು, ಬಟ್ ಅದು ಕೂಡ ಇನ್ನೂ ಕೂಡ ಡಿಲೇ ಆಗ್ತಾ ಇತ್ತು. ಅಂತ ಸಂದರ್ಭದಲ್ಲಿ ನಾವು ನಮ್ಮ ಒಂದು ಅಸೋಸಿಯೇಷನ್ ಒಂದು ಸಾಮಾಜಿಕ ಕಳಕಳಿಯಿಂದ ನಾವು ಅದನ್ನ ಮೊದಲಾಗಿ ಕಳೆದ ಒಂದು 2 ವಾರ ಹಿಂದೆ ಹೋಮ್ ಗಾರ್ಡ್ಸ್ ಮ್ಯಾಂಗ್ಳೂರ್ ಸೌತ್ ಹೋಮ್ ಗಾರ್ಡ್ಸ್ ಕಮಾಂಡೆಂಟ್ ಅವರು ನಮ್ಗೆ ಒಂದು ಅಪ್ರೋಚ್ ಮಾಡಿ ಹೇಳಿದ್ರು,
ಅವರು ಆ ಬಗ್ಗೆ ಒಂದು ತಿಳ್ಕೊಂಡಿದ್ರು. ಹೀಗೆ ಒಂದು ಔಷಧಿ ಇದೆ ಅಂತ ತಿಳ್ಕೊಂಡು ನಮ್ಮ ಹತ್ರ ಪರ್ಸನಲ್ ಆಗಿ ಅವರಿಗೆ ತಗೊಳ್ಲಿಕ್ಕೆ ಅಂತ ಬಂದಾಗ ಅವರ ಅಪ್ರೋಚ್ ಆಗಿ ಅವ್ರು ಮತ್ತೆ ಹಾಗೆ ಅದು ನಮ್ಮ ಹೋಮ್ ಗಾರ್ಡ್ಸಿಗೆ ಕೊಡಿ ಅಂತ ಕೇಳ್ಕೊಂಡಾಗ ಅದಕ್ಕೆ ನಾವು ಅವರಿಗೆ ಒಂದು ಹೋಮ್ ಗಾರ್ಡ್ಸಿಗೆ ಫಸ್ಟ್ ಸಪ್ಲೈ ಮಾಡಿದ್ವಿ. ಅದು ನಮ್ಮ ಒಂದು ಫಸ್ಟ್ ನಾವು ಕನ್ಸರ್ನ್ ಇದ್ದಿದೆ ಫ್ರಂಟ್ ಲೈನ್ ವಾರಿಯರ್ಸ್. ಇವಾಗ ಅದು ಹೋಮ್ ಗಾರ್ಡ್ಸ್ ಇರ್ಬೋದು, ಪೊಲೀಸ್ನವರು ಇರ್ಬೋದು, ಆಶಾ ಕಾರ್ಯಕರ್ತರು ಇರ್ಬೋದು, ಹಾಗೆ ನೀವು ಕೂಡ ಪತ್ರಕರ್ತರು. ನನಗೆ ಇವತ್ತು ಬೆಳಿಗ್ಗೆ ಅಷ್ಟೇ ನಾನು ಅದನ್ನು ನಿನ್ನೆ ನ್ಯೂಸ್ ಇರಬೇಕು ಬಟ್ ನನಗೆ ಇವತ್ತು ನೋಟಿಫಿಕೇಶನ್ ಬಂತು. ಅದನ್ನು ಕೇಳಿ ಈ ಸಮಯದಲ್ಲಿ ಅದನ್ನು ನನಗೆ ಒಂದು ಬೇಸರವೂ ಕೂಡ ಇದೆ. ಯಾಕಂತಂದ್ರೆ ಡೆಲ್ಲಿಯಲ್ಲಿ ಜಿ ನ್ಯೂಸ್ 28 ರಿಪೋರ್ಟರ್ಸ್ಗಳಿಗೆ ಪಾಸಿಟಿವ್ ಬಂದಿದೆ. ನೀವು ಕೂಡ ಕೇಳಿರ್ಬೋದು. ಆ ಸಂದರ್ಭದಲ್ಲಿ ಇವತ್ತು ನಾವು ಕೊಡ್ತಾ ಇದೆ ಅದು ಸೂಚನೆ ಒಂದು, ಬಟ್ ನಮಗೆ ಒಂದು ನಾವು ಅದ್ರ ಬಗ್ಗೆ ಸ್ವಲ್ಪ ಚಿಂತನೆ ಕೂಡ ಮಾಡ್ಬೇಕಾಗುತ್ತೆ. ಯಾಕಂತಂದ್ರೆ ಪತ್ರಕರ್ತರಾಗಿ ನಾವು ನೋಡ್ತಾ ಇದ್ದೇವೆ, ನೀವು ರಿಪೋರ್ಟರ್ಗಳು ಹತ್ತಿರ ಅವರನ್ನ ಇಂಟರ್ವ್ಯೂ ಮಾಡೋದಾಗ್ಲಿ, ಅವನ್ನ ಟೆಲಿಕಾಸ್ಟ್ ಮಾಡೋದಾಗ್ಲಿ, ನೀವು ಅವರ ಒಂದು ಸಮಾಜದ ಒಂದು ನ್ಯೂಸ್ ಅನ್ನು ಜನರಿಗೆ ಒಂದು ತಲುಪಿಸೋದು. ಈಗ ಕೋವಿಡ್ ಇರಲಿ ಯಾವುದೇ ವಿಷಯದಲ್ಲಿ ನೀವು ಅವರಿಗೆ ಒಂದು ಅಪ್ಡೇಟ್ ಮಾಡ್ತಾ ಇರೋದು ನ್ಯೂಸ್ ಚಾನಲ್ ಅವರು. ನೀವು ಎಲ್ಲರೂ ಕೂಡ ಮನೆಯಲ್ಲಿ ಕೂತಿದ್ದಾಗಲೂ ಕೂಡ ನ್ಯೂಸ್ ಪೇಪರ್ ಬರಲಿಲ್ಲ ಅಂತಂದ್ರು ಇಂಟರ್ನೆಟ್ ಅಲ್ಲಿ ನ್ಯೂಸ್ ನೋಡ್ತಾ ಇದ್ವಿ, ನಾವು ಅಪ್ಡೇಟ್ ಆಗ್ತಿದ್ವಿ. ಅದು ನಿಮ್ಮ ಮುಖಾಂತರ ಆಗಿದೆ. ಸೊ ಅಂತ ಸಮಯದಲ್ಲಿ ನೀವು ಕೂಡ ಅದನ್ನೇ ಒಂದು ಫ್ರಂಟ್ ಲೈನ್ ವಾರಿಯರ್ಸ್ ಆಗಿದ್ದೀರಿ. ಸೊ ಅದಕ್ಕಾಗಿ ನಾವು ಮೊದಲನೇದಾಗಿ ಯೋಚನೆ ಮಾಡಿದಾಗ ಫ್ರಂಟ್ ಲೈನ್ ವಾರಿಯರ್ಸ್ಗೆಲ್ಲ ಕವರ್ ಮಾಡ್ಕೊಂಡು ಬರ್ತಾ ಇದ್ದೇವೆ. ಇವಾಗ ಆಲ್ರೆಡಿ ನಾವು ಹೋಮ್ ಗಾರ್ಡ್ಸ್ಗಳಿಗೆ ಕೊಟ್ಟಾಯ್ತು, ಆಮೇಲೆ ಆಶಾ ಕಾರ್ಯಕರ್ತರಿಗೆ ಒಳ್ಳೆ ಉಳ್ಳಾಲ ವಲಯದ ಆಶಾ ಕಾರ್ಯಕರ್ತರಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಧನಲಕ್ಷ್ಮಿ ಗಟ್ಟಿ ಅವರ ನೇತೃತ್ವದಲ್ಲಿ ಅಲ್ಲಿ ಕೂಡ ಹಂಚಿದ್ವಿ. ಹಾಗೆ ಕೆಲವೊಂದು ಟೀಚಿಂಗ್ ಸ್ಟಾಫ್ಸ್, ಶಾಲೆಯ ಟೀಚಿಂಗ್ ಸ್ಟಾಫ್ಸ್ ಯಾರು ನಮ್ಮನ್ನು ಅಪ್ರೋಚ್ ಆಗಿದ್ದಾರೆ ಅವರಿಗೆ ಕೂಡ ಇದು ಹಂಚಿದ್ವಿ. ಹಾಗೆ ಪತ್ರಕರ್ತರಿಗೆ ನಾವು ಒಂದು ಉಳ್ಳಾಲ ವಲಯದ ಪತ್ರಕರ್ತರಿಗೆ ಆಲ್ರೆಡಿ ಅವರು ಅಪ್ರೋಚ್ ಆಗಿದ್ದಾಗ ನಾವು ಅವರಿಗೆ ಕೂಡ ಲಾಸ್ಟ್ ಟೈಮ್ ಹಂಚಿದ್ವಿ. ಮತ್ತೆ ನಾವು ಅದೇ ಟೈಮಲ್ಲಿ ನಾವು ಯೋಚನೆ ಮಾಡಿದಾಗ ನಮಗೆ ನಮ್ಮ ಒಂದು ಜಿಲ್ಲಾ ಪತ್ರಕರ್ತರ ಸಂಘದ ಮುಖಾಂತರ ಕೂಡ ಹಾಗೂ ವಾಲಂಟಿಯರ್ಸ್ ಬಗ್ಗೆ ನಮಗೆ ನಮ್ಮ ವಾರ್ತಾಧಿಕಾರಿಗಳು ಹೇಳಿದ್ರು. ಅವಾಗ ನಾವು ಅದು ನಮ್ಮ ಒಂದು ಮುಖ್ಯ ಕರ್ತವ್ಯ ಅಂತ ಅಂದ್ಕೊಂಡ್ವಿ. ಯಾಕಂದ್ರೆ ವಾಲಂಟಿಯರ್ಸ್ ಇವಾಗ ಅವರು ಮಾಡ್ತಿರೋ ಕರ್ತವ್ಯ ತುಂಬಾ ಒಳ್ಳೆ ಶ್ಲಾಘನೀಯ. ಯಾಕಂತಂದ್ರೆ ಅವರು ಮೈಗ್ರೆಂಟ್ಸ್ ಇದ್ದವ್ರನ್ನ ಅಪ್ರೋಚ್ ಆಗೋದು, ಅವರಿಗೆ ಬೇಕಾದ ವ್ಯವಸ್ಥೆ ಮಾಡೋದು, ಆ ತರದೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಅದನ್ನು ನಾವೊಂದು ನಮ್ಮ ಒಂದು ಮುಖ್ಯ ಕರ್ತವ್ಯ ಅಂತ ಅಂದ್ಬಿಟ್ಟು ನಾವು ಇವಾಗ ನಮ್ದು ಅಸೋಸಿಯೇಷನ್ ಇದನ್ನು ಮಾಡ್ತಾ ಇದ್ದೇವೆ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಇವಾಗ ನಾನು ಹೇಳಿದಾಗೆ ಗೌರ್ಮೆಂಟ್ ಇಂದ ನಾವು ನಮ್ಮ ಅಸೋಸಿಯೇಷನ್ ಲೆವೆಲ್ ಅಲ್ಲಿ ನಾವು ಮಾಡ್ತಾ ಇದ್ದೇವೆ. ಬಟ್ ಅದು ನಮ್ಮ ಒಂದು ಸಿಸ್ಟಮ್ ಆಗಲಿ ಯಾವುದೇ ಒಂದು ಇದಂತಂದ್ರೆ ಕಟ್ಟ ಕಡೆಯ ಮನುಷ್ಯನಿಗೆ ತಲುಪಬೇಕಂತ ಒಂದು ನಮ್ಮ ಒಂದು ಧ್ಯೇಯ. ಯಾಕಂತಂದ್ರೆ ಇವಾಗ ಸ್ಥಿತಿ ಈಗ ನೋಡ್ತಾ ಇರೋದಂದ್ರೆ ಕ್ವಾರಂಟೈನ್ ಪೀಪಲ್ ಜಾಸ್ತಿ ಆಗ್ತಾ ಇದ್ದಾರೆ. ಸೊ ಅಂತ ಸಮಯದಲ್ಲಿ ನಾವು ನೆಕ್ಸ್ಟ್ ಲೆವೆಲ್ಗೆ ಅದನ್ನ ಕಾಮನ್ ಮ್ಯಾನ್ಗೂ ಕೂಡ ಅದು ತಲುಪೋದು ತುಂಬಾ ಇದರಲ್ಲಿದೆ. ಅದಕ್ಕಾಗಿ ನಾವು ಈ ಒಂದು ಔಷಧಿಯನ್ನು ನಾವು ಅಸೋಸಿಯೇಷನ್ ಲೆವೆಲ್ ಇಂದ ಕೊಡ್ತಾ ಇದ್ದೇವೆ, ಮತ್ತೆ ಮುಂದಕ್ಕೆ ಕೂಡ ನಾವು ಕೊಡ್ಬೋದು. ಬಟ್ ಗೌರ್ಮೆಂಟ್ ಇಂದ ಅದು ಬಂತಂದ್ರೆ ಅದು ತುಂಬಾ ಉತ್ತಮ. ಅದಕ್ಕೋಸ್ಕರ ನಾವು ಕೂಡ ನಮ್ಮ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದು ನೀವು ಪತ್ರಕರ್ತರ ಮುಖಾಂತರ ಒಂದು ಅದಕ್ಕೆ ಒಂದು ಮುಖ್ಯವಾಗಿ ನೀವು ಒಂದು ಕೂಡ ಒತ್ತು ಕೊಟ್ರೆ ಅದೊಂದು ಗೌರ್ಮೆಂಟ್ ತಲುಪೋದ್ರಲ್ಲಿ ತುಂಬಾ ದೂರ ಇರ್ಲಿಕ್ಕಿಲ್ಲ. ಹಾಗೆ ಮುಖ್ಯವಾಗಿ ಸರ್ಕ್ಯುಲರ್ ಆಲ್ರೆಡಿ ಬಂದಾಗಿದೆ, ಅದನ್ನು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಕೆಲವೊಂದು ಟೆಕ್ನಿಕಲ್ ಇಶ್ಯೂಸ್ ಇದರಿಂದಾಗಿ ತುಂಬಾ ಸ್ವಲ್ಪ ಡಿಲೇ ಆಗ್ತಿದೆ ಅಂತ ಅನಿಸ್ತಾ ಉಂಟು. ಹಾಗೆ ನಾವು ಮುಂದೆ ಇವಾಗ ನೆಕ್ಸ್ಟ್ ನಮ್ದು ಮತ್ತೆ ಫ್ರಂಟ್ ಲೈನ್ ವಾರಿಯರ್ಸ್ ಆದ ಒಂದು ಪೊಲೀಸ್ ಆಫೀಷಿಯಲ್ಸ್ಗೆ ಕೂಡ ನಮ್ಮ ಅಸೋಸಿಯೇಷನ್ ಇಂದ ಕೊಡ್ಬೇಕಂತ ಇದ್ದೇವೆ. ಅದನ್ನ ಸದ್ಯದಲ್ಲಿ ಕಾರ್ಯರೂಪ ತರಬೇಕಂತ ಇದ್ದೇವೆ. ಹಾಗೆ ಗುಜರಾತ್ನಲ್ಲಿ ಆದಂತ ಒಂದು ಮಾಡಿದಂತ ಒಂದು ಟ್ರಯಲ್ ಬೇಸಿಸ್ ಮೇಲೆ ಇವಾಗ ಕ್ವಾರಂಟೈನ್ ಇವಾಗ ನಾವು ನೋಡ್ತಾ ಇದ್ದೇವೆ. ಇವಾಗ ಒಂದು ವಾರದಲ್ಲಿ ಏನು ಬಂದ ಮೈಗ್ರೆಂಟ್ಸ್ ಇರ್ಬೋದು, ಕ್ವಾರಂಟೈನ್ ಅಂದ್ರೆ ಬೇರೆ ಕಡೆಯಿಂದ ಬಂದ ಒಂದು ಪಾಪ್ಯುಲೇಷನ್ ಏನಿದೆ ಅವರಲ್ಲಿ ಪಾಸಿಟಿವ್ ನಂಬರ್ಸ್ ಜಾಸ್ತಿ ಆಗ್ತಾ ಉಂಟು. ಸೊ ಆ ವಿಷಯದಲ್ಲಿ ನಾವು ಕೂಡ ಒಂದು ಅದ್ರ ಬಗ್ಗೆ ಒಂದು ಯೋಚನೆ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ಇವಾಗ ಕ್ವಾರಂಟೈನ್ ನಲ್ಲಿ ಇದ್ದವರಿಗೆ ಕೂಡ ಇದೊಂದು ಇಮ್ಯುನಿಟಿ ಬೂಸ್ಟರ್ ಕೊಟ್ರೆ ಅವರಿಗೂ ಕೂಡ ಹೆಲ್ಪ್ ಆಗ್ಬೋದು. ಯಾಕಂದ್ರೆ ನಮ್ಮ ಮುಖ್ಯ ಒಂದು ಧ್ಯೇಯ ಏನಂತಂದ್ರೆ ಇವಾಗ ಏನು ಸಿಚುವೇಶನ್ ಇದೆ ಅದು ನಮ್ದು ಒಂದು ಇವಾಗ ನಮಗೆ ಕಂಟ್ರೋಲ್ ಇದೆ. ಯಾವಾಗ ಅದೊಂದು ಸ್ವಲ್ಪ ಕಂಟ್ರೋಲ್ ಇವಾಗ ನಮ್ದು ನೆಕ್ಸ್ಟ್ ಲೆವೆಲ್ಗೆ ಹೋಯ್ತು ಅಂತಂದ್ರೆ ಆ ಟೈಮಲ್ಲಿ ಅದಕ್ಕೆ ಆಗುವ ಒಂದು ಮ್ಯಾನ್ ಪವರ್ ಆಗಲಿ, ನಾವು ಅದನ್ನು ಕಂಟ್ರೋಲ್ ಮಾಡೋದು ಮ್ಯಾನ್ ಪವರ್ ಆಗಲಿ, ರಿಸೋರ್ಸ್ ಆಗಲಿ ಎಲ್ಲದಕ್ಕೂ ಕಷ್ಟ ಆಗ್ತದೆ. ಆ ಒಂದು ದಿಕ್ಕಿನಲ್ಲಿ ನಾವು ಇವಾಗಲೇ ಒಂದು ಪ್ಲಾನ್ ಮಾಡ್ಕೊಂಡ್ರೆ ಇವಾಗ ಅದೊಂದು ಗಾದೆ ಇದೆ, ಸೂಜಿಯಲ್ಲಿ ಹೋಗೋದಕ್ಕೆ ಜಪಾನ್ ಇದು ತಗೊಂಡಾಗೆ ಆಗ್ತದೆ. ನಾವು ಇದನ್ನ ಇಮ್ಯುನಿಟಿನ ಇಂಪ್ರೂವ್ ಮಾಡಿದ್ರೆ
ನೋಡಿದ್ರೆ ಆ ಒಂದು ಮುಂದೆ ಬರುವಂತ ಒಂದು ಕಷ್ಟ ಅದು ಯಾವುದೇ ರೀತಿಯಲ್ಲಿ ಆಗಿರ್ಬೋದು, ಅವ್ರಿಗೆ ಬೇಕಾಗಿರೋ ಹಾಸ್ಪಿಟಲೈಸೇಷನ್, ವೆಂಟಿಲೇಟರ್ ಸೌಲಭ್ಯ, ಅದನ್ನೆಲ್ಲ ನೋಡಿದ್ರೆ ಆ ಖರ್ಚಿಗೆಲ್ಲ ನಾವೊಂದು ಲೆಕ್ಕ ಹಾಕಿದ್ರೆ ಈ ಒಂದು ಹೋಮಿಯೋಪತಿ ಇಮ್ಯುನಿ ಬೂಸ್ಟರ್ ಕೊಡೋದ್ರಲ್ಲಿ ಇರೋ ಖರ್ಚಿಗೆ ನೋಡಿದ್ರೆ ಅದು ತುಂಬಾ ನಗಣ್ಯ. ಅಂತ ಸಿಚುವೇಶನ್ ಅಲ್ಲಿ ಅದನ್ನು ಒಂದು ಸರ್ಕಾರ ಕೂಡ ಅದನ್ನು ಕೂಡ ಯೋಚನೆ ಮಾಡಿ ಅದರ ಬಗ್ಗೆ ಒಂದು ಪ್ರಪೋಸಲ್ ಅನ್ನ ಬಂದಿದೆ. ಪ್ರಪೋಸಲ್ ಆಲ್ರೆಡಿ ನೀವು ಬೇಕಾದ್ರೆ ನಾನು ಶೇರ್ ಮಾಡ್ಬೋದು. ಆಲ್ರೆಡಿ ಆಯುಷ್ ಇಲಾಖೆಯಿಂದ ದಿನಾಂಕ 20 ಏಪ್ರಿಲ್ ಅಲ್ಲಿ ಸರ್ಕ್ಯುಲರ್ ಬಂದಿದೆ. ಎಲ್ಲ ಡಿಸಿಗಳಿಗೆ, ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಕೂಡ ಸರ್ಕ್ಯುಲರ್ ಬಂದಿದೆ. ಇಂತಿಂತ ಹೋಮಿಯೋಪತಿ ಔಷಧಿ ಮತ್ತೆ ಆಯುರ್ವೇದ ಯಾವುದೇ ತರದ್ದು ಇಮ್ಯುನಿಟಿ ಇಂಪ್ರೂವ್ ಮಾಡುವಂತ ಔಷಧಿ ಇದೆ, R30 ಇದೆ, ಇದನ್ನ ಜನರಲ್ ಪಾಪ್ಯುಲೇಷನ್ ಕೊಡಿ ಅಂತ ಬಂದಿದೆ ಸರ್ಕ್ಯುಲರ್. ಹಾಗೆ ದಿನಾಂಕ 8 ಮೇ ಹೊತ್ತು ಮೇಯಲ್ಲಿ ಜಾವೇದ್ ಅಖ್ತರ್, ನಮ್ಮ ಚೀಫ್ ಸೆಕ್ರೆಟರಿ ಫಾರ್ ಗವರ್ಮೆಂಟ್ ಆಫ್ ಕರ್ನಾಟಕ, ಅವರು ಕೂಡ ಒಂದು ಸರ್ಕ್ಯುಲರ್ ಹೊರಡಿಸಿದ್ದಾರೆ. ಅದರಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ ಇಮ್ಯುನಿ ಬೂಸ್ಟರ್ ಅಕಾರ್ಡಿಂಗ್ ಟು ಆಯುಷ್ ಡಿಪಾರ್ಟ್ಮೆಂಟ್ ಕ್ಯಾನ್ ಬಿ ಗಿವನ್ ಟು ದ ಪಾಪ್ಯುಲೇಷನ್ ಅಂತ ಹೇಳಿದ್ದಾರೆ. ಸೊ ಇಷ್ಟೆಲ್ಲ ಬಂದಿದೆ, ಬಟ್ ಅದನ್ನು ಒಂದು ಕರೆಕ್ಟ್ ಒಂದು ವೇಯಲ್ಲಿ ಪ್ರಪೋಸಲ್ ಇಂಪ್ರೂವ್ ಮಾಡಿ ಒಂದು ಮಾಡಿದ್ರೆ ತುಂಬಾ ಜನರಿಗೂ ಎಲ್ಲರಿಗೂ ಒಳ್ಳೇದಾಗ್ತದೆ. ನಮ್ಮ ಮುಖ್ಯ ಧ್ಯೇಯ ಅಷ್ಟೇ, ಜನರಿಗೆ ಹೆಲ್ಪ್ ಆಗಲಿ, ರೋಗ ನಾವು ಆದಷ್ಟು ಅದನ್ನ ತಡೆಗಟ್ಟುವ. ಫಸ್ಟ್ ಸ್ಟೇಜ್ ಅಲ್ಲಿ ಅದನ್ನು ಕಂಟ್ರೋಲ್ ಮಾಡ್ಕೊಂಡು ಹೋದ್ರೆ ಮುಂದಿನ ಒಂದು ಬರುವಂತ ಇದನ್ನು ಇದು ಮಾಡಬಹುದು. ಹಾಗೆ ಇವಾಗ ಮತ್ತೊಂದು ಏನಂತಂದ್ರೆ, ಈ ಹೋಮಿಯೋಪತಿ ಔಷಧಿ ಎಲ್ಲ ಕಡೆ ನಮ್ದು ಒಂದು ಹೋಮಿಯೋಪತಿ ಕ್ಲಿನಿಕ್ಸ್ ಅಲ್ಲಿ ಅವೈಲೇಬಲ್ ಇದೆ. ಅದನ್ನು ಕೂಡ ಒಂದು ಜನರುಗಳು ಅದನ್ನ ಇದು ಮಾಡ್ಕೊಳ್ಳಿ, ತಗೊಂಡು ಅವರ ರೋಗ ನಿರೋಧಕ ಶಕ್ತಿಯನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಅದು ಹೋಮಿಯೋಪತಿ ವೈದ್ಯರ ಒಂದು ಸಲಹೆ ಮೇರೆಗೆ ತಗೊಳ್ಳಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದ್ರೆ ಅದನ್ನ ತೆಗೆದುಕೊಳ್ಳುವ ಕ್ರಮ ಮತ್ತೆ ಇದನ್ನ ಎಲ್ಲರೂ ಕೂಡ ಒಂದು ಹೋಮಿಯೋಪತಿ ವೈದ್ಯರು ಕರೆಕ್ಟ್ ಆಗಿ ಹೇಳ್ತಾರೆ. ಆಯಾ ಒಂದು ವ್ಯಕ್ತಿಗೆ ಹೇಗೆ ಅದು ಅವನ ದೈಹಿಕ ಶಕ್ತಿ ಮತ್ತೆ ಇದ್ರ ಮೇಲೆ ನಾವು ಡಿಟರ್ಮೈನ್ ಮಾಡಿರ್ತೇವೆ. ಆ ಪ್ರಕಾರ ಅದನ್ನೊಂದು ಹೋಮಿಯೋಪತಿ ವೈದ್ಯರ ಒಂದು ಸೂಕ್ತ ಸಲಹೆಯನ್ನು ತೆಗೆದುಕೊಂಡು ಅದನ್ನು ಔಷಧಿಯನ್ನು ನಿಯಮಿತ ಟೈಮಲ್ಲಿ ನಿಯಮಿತ ಸೂತ್ರದ ಮುಖಾಂತರ ತೆಗೆದುಕೊಂಡ್ರೆ ಅವರ ರೋಗ ನಿರೋಧಕ ಶಕ್ತಿಗೆ ಉತ್ತಮವಾಗಿ ಇಂಪ್ರೂವ್ ಆಗ್ತದೆ. ಹಾಗೆ ಇವತ್ತೊಂದು ನಮಗೊಂದು ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಒಂದು ಕೃತಜ್ಞತೆಯನ್ನು ಕೂಡ ಸಲ್ಲಿಸ್ತೇನೆ. ಮೂಡಬಿದ್ರೆ ಆಳ್ವಾಸ್ ಹೋಮಿಯೋಪತಿ ಕಾಲೇಜ್ ಪ್ರಾಂಶುಪಾಲರು ಡಾಕ್ಟರ್ ಪ್ರವೀಣ್ ರಾಜ್ ಆಳ್ವಾ ಕೋವಿಡ್-19 ಗುಣಲಕ್ಷಣದ ಬಗೆಟ್ ತೆರಿಪಾದು ರೋಗ ನಿರೋಧಕ ಏಡ ಜಾಸ್ತಿ ಉಂಡ ಅಕ್ಲೆಗು ಕೊರೋನಾ ಬರ್ಪುಜಿ ಒಂಜಿ ವೇಳೆ ಬತ್ತುಂಡಲ ಮಾರಣಾಂತಿಕವಾದ ಆಗುಜಿ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾರ್ಪನ ಉದ್ದೇಶಡೆ ಈ ಮಾತ್ರೆಯನ್ನು ಪಟ್ಟೊಂದುಲ ಪಣ ತೆರಿಪಾಯರು. ಇವತ್ತು 1 ಲಕ್ಷಕ್ಕೆ ಬಂದು ಮುಟ್ಟಿದೆ. ಇವತ್ತಿನ ನಮ್ಮ ಪೇಪರ್ ನೋಡುವಾಗ ನಾವು ಜಗತ್ತಿನಲ್ಲಿ 4ನೇ ಸ್ಥಾನದಲ್ಲಿ ಇದ್ದೇವೆ. ಅದು ದಿನಕ್ಕೆ 4,000 ಜಾಸ್ತಿ ಆಗ್ತಾ ಉಂಟು. ಇದೆಲ್ಲ ಅಂಕಿಅಂಶ ನಿಮ್ಮ ಹತ್ರ ಇದೆ. ಇಂಥ ಸಂದರ್ಭದಲ್ಲಿ ನಮ್ಮ ಲಾಕ್ಡೌನ್ ನಮಗೆ ಮಾಡಿದ ಸಹಾಯ ಅಂತ ಹೇಳಿದರೆ, ಈ ರೋಗ ಹರಡುವ ತೀವ್ರತೆ ಏನಿದೆ ಬಹಳ ಚೆನ್ನಾಗಿ ತಡೆಗಟ್ಟಿದೆ, ನಿಧಾನ ಮಾಡಿದೆ. ನಮ್ಮೆಲ್ಲ ರೀತಿಯ ಆರೋಗ್ಯ ಸಂಬಂಧಿ ವ್ಯವಸ್ಥೆಗಳನ್ನು ಇದಕ್ಕೆ ತಯಾರು ಮಾಡುವಲ್ಲಿ ಇದೊಂದು ಮಹತ್ವದ ಪಾತ್ರವನ್ನು ವಹಿಸಿದೆ. ಹಾಗಾಗಿ ನಾವು ಇವತ್ತು ಬಾಕಿ ಮುಂದುವರೆದ ದೇಶದಲ್ಲಿ ಎಷ್ಟು ಕಷ್ಟಪಡ್ತಾರೆ ಅಷ್ಟು ಕಷ್ಟದಲ್ಲಿ ನಾವಿಲ್ಲ. ಆದರೆ ಒಂದಂತೂ ಸತ್ಯ, ಈ ಲಾಕ್ಡೌನ್ನಿಂದಾಗಿ, ಈ ನಿರ್ಬಂಧದಿಂದಾಗಿ ನಮಗೆ ಕೋವಿಡ್-19 ಗುಣ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬಾರದಂತೆ ತಡೆಯಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಸಮಯವನ್ನು ಮಾತ್ರ ತಗೊಳ್ಬೋದಷ್ಟಲ್ಲದೆ ಗುಣ ಮಾಡಲಿಕ್ಕೆ ಆಗುವುದಿಲ್ಲ. ಇಂಥ ಸಂದರ್ಭದಲ್ಲಿ ನಾವು ಮೊದಲಿದ್ದ ನಮ್ಮ ಒಂದು ಗೋಲ್ಡನ್ ವರ್ಡ್ ಉಂಟು, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಇದನ್ನು ತಡೆಗಟ್ಟುವುದು ಹೇಗೆ? ಖಾಲಿ ನಮ್ಮ ದೈಹಿಕ ಪ್ರಿವೆನ್ಷನ್ ಅಲ್ಲಿ ಇದು ನಡೆಯುವುದಿಲ್ಲ. ಅದು ನಮಗೆ ನೆನಪಿರಲಿ, ನಮಗೆ ಮಾಸ್ಕ್ ಇರಲಿ, ನಮ್ಮ ಒಬ್ಬರಿಗೊಬ್ಬರು ಸಪರೇಷನ್ ಇರಲಿ, ಯಾವುದೇ ರೀತಿಯ ಹಸ್ತಲಾಘವ ಇಲ್ಲ, ಇದು ಯಾವುದು ಕೂಡ ರೋಗ ಬಾರದ ಹಾಗೆ ತಡೆಗಟ್ಟುವುದಿಲ್ಲ ಅಂತ ಹೇಳುವುದು ನಮಗೆ ಈಗಲೇ ಗೊತ್ತುಂಟು. ನಮ್ಮ ಕ್ಲಿನಿಕಲ್ ವೈರಾಲಜಿಸ್ಟ್ ಇವತ್ತಿನ ಹಿಂದೂ ಪೇಪರಲ್ಲಿ ನೀವು ನೋಡಿದರೆ ಗೊತ್ತಾಗ್ತದೆ, ಬೀಟದ್ ಅಂತ ಹೇಳುವರು ಅವರು ಹೇಳಿದ್ದಾರೆ, ಇಂಡಿಯಾದಲ್ಲಿ ಇದು ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ. ಈಗ ನಮ್ಮ ಜನಸಾಂದ್ರತೆ ಪೇಟೆಯಲ್ಲಿ ಮತ್ತು ಸ್ಲಮ್ಗಳಂತ ಏರಿಯಾಗಳಲ್ಲಿರುವಾಗ ಇದು ಎಷ್ಟು ಜಾಸ್ತಿ ಆಗ್ತದೆ ಅಂತ ಹೇಳಿ ನಮ್ಮಿಂದ ಸಾಧ್ಯ ಇಲ್ಲ ಅಂತ ಹೇಳಿ ಅವರಿಂದಲೇ ಒಂದು ಅಸೆಸ್ಮೆಂಟ್ ಬರ್ತಾ ಉಂಟು. ಒಂದು ಸಮಯದಲ್ಲಿ ಮೇ 16 ಆಗುವಾಗ ನಮ್ಮಲ್ಲಿ ರೋಗ 0 ಆಗ್ಬೋದು ಅಂತ ಹೇಳಿದಂತ ನಮ್ಮ ಪ್ಲಾನಿಂಗ್ ಕಮಿಷನ್ ಒಬ್ಬರು ಮೆಂಬರ್ ಇದ್ರು. ಇವತ್ತು ನಮ್ಮ ನಂಬರ್ ಎಲ್ಲಿದೆ ಅಂತೇಳಿ ನಿಮಗೆಲ್ಲ ಗೊತ್ತಿದೆ. ಇಂಥ ಸಂದರ್ಭದಲ್ಲಿ ನಾವು ಕೇವಲ ದೈಹಿಕ ಪ್ರಿವೆನ್ಷನ್ ಮಾತ್ರ ಅಲ್ಲದೆ ಇದಕ್ಕೆ ಬೇಕಾದಂಥ ಬೇರೆ ಏನಾದರೂ ಇದ್ದರೆ ಮಾಡ್ಬೋದಲ್ಲ ಅಂತ ಹೇಳುವಂಥದ್ದೊಂದು ಪ್ರಶ್ನೆ. ಅದರಲ್ಲಿ ಬರುವಂಥ ಒಂದು ಅತ್ಯಂತ ಮುಖ್ಯವಾದ ಒಂದು ಔಷಧಿ ಅಂತ ಹೇಳಿದರೆ ಹೋಮಿಯೋಪತಿ ಔಷಧಿ. ಅದು ನಮ್ಮ ಆಯುಷ್ ಮಂತ್ರಾಲಯ ಹೇಳಿದಾಗಿ R30. ನನ್ನ ಎಲ್ಲ ಪತ್ರಿಕಾ ಸಹೋದ್ಯೋಗಿಗಳಿಗೆ ನಿಮ್ಮಲ್ಲೇ ಒಂದು ಪ್ರಶ್ನೆ ಇರ್ಬೋದು, ನಿಜವಾಗಿಯೂ ಈ R30 ರೋಗವನ್ನು ತಡೆಗಟ್ಟಬಹುದೇ? ನಂಗೆ ಗೊತ್ತಿದೆ ನಿಮ್ಮಲ್ಲಿ ಆ ಪ್ರಶ್ನೆ ಇದ್ದೇ ಇರ್ತದೆ. ಇದಕ್ಕೆ ಉತ್ತರ ಮಾಡಬೇಕಾದವರು ನಾವು. ಯಾಕೆಂತ ಹೇಳಿದರೆ, ಈ ಒಂದು ಪತ್ರಿಕಾ
ಮಿತ್ರರಿಗೆ ಕೊಡುವಂಥ ಔಷಧಿ ಮತ್ತು ಈ ಪತ್ರಿಕಾ ಮಾಹಿತಿ, ನಾವು ಇದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೇವೆ. 2 ಉದ್ದೇಶ. ಒಂದು, ನೀವೆಲ್ಲ ಫ್ರಂಟ್ಲೈನ್ ಕೋವಿಡ್ ವ್ಯಾರಿಯರ್ಸ್, ಅದು. 2ನೇ ಉದ್ದೇಶ, ಯಾವಾಗ ನಿಮಗೆ ಇದರ ಬಗ್ಗೆ ಮನನ ಆಗ್ತದೆ ಆ ದಿವಸ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನಸಾಮಾನ್ಯನಿಗೂ ಮನನ ಆಗುವಂಥದ್ದು ದಿನ ದೂರ ಇರುವುದಿಲ್ಲ. ನಿಮಗೆ ಇದರ ಬಗ್ಗೆ ಕರೆಕ್ಟ್ ಗೊತ್ತಿದ್ರೆ ಹೋಮಿಯೋಪತಿಯ ಆ ಸಾಲಿನಿಂದಾಗಿ ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಆಗ್ತದೆ ಅಂತ ಹೇಳುವಂಥ ನಿಮಗೆ ಮನನ ಆದ ದಿವಸ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಂದು ಮನೆಯಲ್ಲಿ ಕೂಡ ಈ ವಿಚಾರ, ಈ ಇನ್ಫಾರ್ಮೇಶನ್ ಮುಟ್ತದೆ. ಅದನ್ನು ಗೊತ್ತಿದೆ. ಹಾಗಾಗಿ ನಾನು ಇದಕ್ಕೆ ಬೇಕಂತ 5 ನಿಮಿಷ ತಗೊಳ್ತೇನೆ. ಹೋಮಿಯೋಪತಿ ಶುರುವಾದದ್ದೇ 1796ರಲ್ಲಿ. ಶುರು ಮಾಡಿದ್ದೇ ಒಬ್ಬ ಅಲೋಪತಿ ಡಾಕ್ಟರ್ ಆಗಿದ್ದ ಡಾಕ್ಟರ್ ಸ್ಯಾಮ್ಯುಯಲ್ ಹನಿಮ್ಯಾನ್. ಶುರು ಮಾಡಲಿಕ್ಕೆ ಕಾರಣವೇ ಆಗಿನ ಔಷಧ ಯಾವುದೇ ರೀತಿಯಲ್ಲಿ ಪರಿಣಾಮಕಾರಿ ಅಲ್ಲ ಅಂತ ಹೇಳೋದು. ಅದರಲ್ಲೂ ಮುಖ್ಯವಾಗಿ ಈ ಟೈಪಿನ ಎಪಿಡೆಮಿಕ್ ಕಾಯಿಲೆಗಳಲ್ಲಿ ಅದು ಆಗ್ತಾ ಇಲ್ಲ ಅಂತ ಹೇಳುವಂಥ ಉದ್ದೇಶ. 1801ರಲ್ಲಿ ಪ್ರಪ್ರಥಮ ಇಂಥ ಒಂದು ಎಪಿಡೆಮಿಕ್ ಬಂತು, ಒಂದು ಜ್ವರ. ಆ ಜ್ವರದಲ್ಲಿ ಕೊಟ್ಟ ಔಷಧಿ ಬೆಲಡೋನಾ. ಇದು 2000 ಇಸವಿಗಿಂತ ಮೊದಲು ಬೆಲಡೋನಾ ಅಂತ ಹೇಳುವಂಥ ಔಷಧಿ. ನೀವು ಕೆಲ ವರ್ಷದ ಹಿಂದೆ ಮೆದುಳು ಜ್ವರ, ಜಪಾನೀಸ್ ಎನ್ಕೆಫಲೈಟಿಸ್ ಅಂತೇಳಿ ಆಂಧ್ರ ಪ್ರದೇಶದಲ್ಲಿ ಬಂತು, ನಿಮಗೆಲ್ಲ ಗೊತ್ತಿರ್ಬೋದು. ಕೇರಳಕ್ಕೂ ಬಂತು. ಅಲ್ಲಿ ಕೂಡ ಕೊಟ್ಟ ಔಷಧಿ ಬೆಲಡೋನಾ. ಇದು ನಮ್ಮ ಆಯುಷ್ ಮಂತ್ರಾಲಯ ಹೇಳಿದಾಗೆ 15ರಿಂದ 20% ಜನರ ಮರಣವನ್ನು ತಡೆಗಟ್ಟಿದ್ದು ಈ ಬೆಲಡೋನಾ. ಅವ್ರು ಕೊಟ್ಟದ್ದು BCT ಅಂತೇಳಿ, BCT ಬೆಲಡೋನಾ ಕ್ಯಾಲ್ಸಿಯಂ ಎಟಿಬಗ್ಲಾಮ್ ಅಂತೇಳಿ. ಹೋಮಿಯೋಪತಿ ಔಷಧಿಯಾಲಯದಲ್ಲಿ ಮಾತ್ರ ಅಲ್ಲ, ಎಲ್ಲ ಗವರ್ಮೆಂಟ್ ಅಲೋಪತಿ ಹಾಸ್ಪಿಟಲಲ್ಲಿ ಕೂಡ ಇದನ್ನು ಕೊಟ್ಟಿದ್ದಾರೆ. ಅದನ್ನು ಕೈಯಾರೆ ಕೊಟ್ಟವರು ಡಾಕ್ಟರ್ ಪ್ರಸನ್ನ ಕುಮಾರ್ ಇಲ್ಲೇ ಇದ್ದಾರೆ, ಅವರಲ್ಲಿ ಸ್ಟಡಿ ಮಾಡ್ತಿರುವಂಥ ಸಮಯ ಅದು. ಸೊ ಇದು ಅಷ್ಟೊಂದು ಅದ್ಭುತವಾಗಿ ಕೆಲಸ ಮಾಡಿದಂಥ ಹೋಮಿಯೋಪತಿ ಔಷಧಿ. ಇದರೊಟ್ಟಿಗೆ ನಿಮಗೆ ಗೊತ್ತಿರುವಂಥದ್ದು ಚಿಕನ್ ಗುನ್ಯಾ ಅಂತ ಕಾಯಿಲೆ, ನಮ್ಮೆಲ್ಲ ಕಡೆ ಬಂದಂಥ ಕಾಯಿಲೆ. ಇದಕ್ಕೆ ಹೋಮಿಯೋಪತಿ ಯಶಸ್ವಿಯಾಗಿ ಇದನ್ನು ತಡೆಗಟ್ಟುವಲ್ಲಿ ಸಹಾಯ ಮಾಡಿತ್ತು. ಇವತ್ತು ನಮ್ಮ ಪ್ರೆಸಿಡೆಂಟ್ ಹೇಳಿದಾಗೆ ಕೇರಳದಲ್ಲಿ ಅತ್ಯದ್ಭುತವಾದಂಥ ಹೋಮಿಯೋಪತಿ ಇನ್ಫ್ರಾಸ್ಟ್ರಕ್ಚರ್ ಇದೆ. ಹಾಗಾಗಿ ಅಲ್ಲಿ ಸಾಧಾರಣ 70-80 ಲಕ್ಷ ಜನರಿಗೆ ಕೊಟ್ಟ ಆಗಿದೆ ಹೋಮಿಯೋಪತಿ ಔಷಧಿ. ಇದಕ್ಕೆ ಬೇಕಾಗಿತ್ತು. ಅವರು ಈಗ ಅಲ್ಲಿಯ ಕಾಯಿಲೆ ಎಷ್ಟು ಚೆನ್ನಾಗಿ ಕಂಟ್ರೋಲ್ ಆಗಿದೆ, ಅದಕ್ಕೆ ಒಂದು ಕಾರಣ ಇದು ಇರ್ಬೋದು. ನಾವೆಲ್ಲ ಒಂದಲ್ಲ, ಒಂದು ಕಾರಣ ಇದು ಇರ್ಬೋದು. ಅಲ್ಲಿ ಅಷ್ಟು ಚೆನ್ನಾಗಿ ಅದನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಹೋಮಿಯೋಪತಿಯಲ್ಲಿ 6 ಸಾಲ ಕೆಲಸ ಮಾಡ್ತಿದ್ದ ನೋಡಿ. ಇದು ಯಾವುದೋ ಒಂದು ವಾರ್ತಾ ಮಾಹಿತಿಯನ್ನು ನಾನು ನೋಡಿದ್ದೆ. ಇದಕ್ಕೆ ಯಾವುದೇ ರೀತಿಯ ಹಿಂದಿಂದ ಬ್ಯಾಕಪ್ ಇಲ್ಲ, ಇದನ್ನು ಎಲ್ಲಿ ಸ್ಟಡಿ ಮಾಡಲಿಲ್ಲ ಅಂತ ಹೇಳುವಂಥ ಒಂದು ಚಿಕ್ಕ ಒಂದು ವಾರ್ತೆಯನ್ನು ನಾನು ಎಲ್ಲ ಕಡೆ ಓದಿದ್ದೆ ಒಂದು ಪೇಪರಲ್ಲಿ. ಇದರಿಂದ ಗೊತ್ತಾಗ್ತಂದ್ರೆ ಆ ಒಂದು ಅಜ್ಞಾನ ನನಗೆ ಅರ್ಥ ಆಯಿತು. ನಾನು ನಿಮಗೆ ಕೆಲವೆಲ್ಲ ಸೈಂಟಿಫಿಕಲಿ ಆದಂಥ ರಿಸರ್ಚ್ನೆಲ್ಲ ಪೇಪರ್ ನಿಮಗೆ ನಾನು ಕೊಡ್ತೇನೆ. ಇದನ್ನು ಯಾಕೆ ಕೊಡ್ತೇನೆ ಅಂತ ಹೇಳಿದ್ರೆ ಇದನ್ನೊಮ್ಮೆ ನೋಡ್ಕೊಳ್ಳಿ. ನೋಡುವಾಗ ನಿಮ್ಗೆ ಗೊತ್ತಾಗ್ತದೆ. ಆರ್ಸಾಬ್ನ ಬಗ್ಗೆ ನಮ್ಮ ಇಂಡಿಯಾದ ಸೈಂಟಿಸ್ಟ್ ಖುದಾ ಬುಕ್ಸ್ ಅಂತ ಇದ್ದಾರೆ, ಅವರ ಒಂದು ಟೀಮ್ ಇದರ ಬಗ್ಗೆ ಮಾಡಿದಂಥ ಸ್ಟಡಿ. ಆರ್ಸಾಬ್ ಅಂತ ಹೇಳುವಂಥದ್ದು ಅತ್ಯುತ್ತಮವಾದಂಥ ಔಷಧಿ. ಇದು ನಮ್ಮ ಇಮ್ಯುನಿಟಿಯಲ್ಲಿ ಪ್ಲಸ್ ಇದರಲ್ಲಿ ಲಿವರ್ ಮತ್ತು ಕಿಡ್ನಿಗಾದ ಡ್ಯಾಮ್, ಇದರಲ್ಲಿ ಇವನ್ ರ್ಯಾಟ್ ನಮ್ಮ ಇಲಿಯಲ್ಲಿ ಮಾಡಿದಂಥ ಒಂದು ಇದು, ಅದನ್ನು ಇಂಟರ್ನ್ಯಾಷನಲ್ ಜರ್ನಲ್ ಬಂದಂಥ ಇದೆಲ್ಲ ಆರ್ಸಾಬ್ ಹೈಯರ್ ಡೈಲ್ಯೂಷನ್ ಅಲ್ಲಿ ಇದು ನಡೀತದೆ ಆಗಿದೆ ಅಂತ ಹೇಳಿ ತೋರಿಸಿಕೊಟ್ಟಿದ್ದಾರೆ. ಹಾಗೆ ಆರ್ಸಾಬ್ ಅಂತ ಹೇಳುವಂಥ ಔಷಧ ಆ ರೀತಿಯಲ್ಲಿ. ಈಗ ಆರ್ಸಾಬ್ ಅಂತ ಹೇಳಿ ಯಾಕೆ ಬೇಕಾಗಿ ಇವರು ಕಂಡುಹಿಡಿದ್ರು ಅಂತ ಹೇಳಿದ್ರೆ, ಆರ್ಸಾಬ್ ಅನ್ನು ಮೊದಲ ಬಾರಿ ವುಹಾನಲ್ಲಿ ಬಂದಿದ್ದಾಗಲೇ ಅದರ ಬಗ್ಗೆ ಸ್ಟಡಿ ಮಾಡಿ ಅದನ್ನು ನೋಡಿ ಅದಕ್ಕೆ ಆರ್ಸಾಬ್ ಸೂಟೇಬಲ್ ಅಂತ ಹೇಳಿ ಮಾಡಿದ ಕಾರಣ ಮಾರ್ಚಲ್ಲಿ ಅದರ ಬಗ್ಗೆ ನೋಟಿಫಿಕೇಶನ್ ಕೇಂದ್ರ ಆಯುಷ್ ಮಂತ್ರಾಲಯದಿಂದ ಬಂತು. ಇದರ ಬಗ್ಗೆ ಅದು ಮಾತ್ರ ಮಾಡಿದ್ದಲ್ಲ, ನಮ್ಮ ಎಷ್ಟೋ ವೈದ್ಯ ಮಿತ್ರರು ಇದರ ಬಗ್ಗೆ ಸಪರೇಟ್ ಸ್ಟಡಿಗಳನ್ನು ಮಾಡಿದ್ದಾರೆ. ಅಂತ ಒಂದು ಉದಾಹರಣೆ ಡಾಕ್ಟರ್ ಥಾಮಸ್ ಮತ್ತು ಪಾಡ್ರಿ ಕೇರಳದವರು. ಇವರೆಲ್ಲ ಏನು ಮಾಡಿದ್ರು ಅಂತ ಹೇಳಿದ್ರೆ ಈ ಒಂದು ಕಂಪ್ಲೀಟ್ ಇದರ ಕಾಯಿಲೆ ಗುಣಲಕ್ಷಣ ನೋಡಿಕೊಂಡು ಏನು ಔಷಧಿ ಬರಬಹುದು ಸ್ಟಡಿ ಮಾಡಿ ಅದಕ್ಕೆ ಬಂದದ್ದು ಆರ್ಸಾಬ್. ಅದು ಮಾತ್ರ ಅಲ್ಲ, ಆರ್ಸಾಬ್ನ ಬಗ್ಗೆ ಕೆಲವೆಲ್ಲ ಒಂದು ವಿಷಯಗಳಿದೆ. ಅಂದರೆ ಒಂದು ಕೆಲವು ಸ್ಟಡಿ ಚಿಕ್ಕ ಯಾಕಂದರೆ ನಮಗೆ ಗೌರ್ಮೆಂಟ್ ಲೆವೆಲಲ್ಲಿ ಇದನ್ನು ಕ್ವಾರಂಟೈನ್ ಆದವರಿಗೆ ರೋಗ ಬಂದವರಿಗೆ ಕೊಡಲಿಕ್ಕೆ ಯಾವ ರೀತಿಯಲ್ಲಿ ಪರ್ಮಿಷನ್ ಇಲ್ಲ. ಅದು ಮಾತ್ರ ಅಲ್ಲ, ನಮ್ಮ ಮಾನ್ಯ ಆಯುಷ್ ಮಿನಿಸ್ಟರ್ ಹೇಳಿದರು ಶ್ರೀಪಾದ್ ಯೆಸ್ಸೋ ನಾಯಕ್ ಅವರು, ನಾವಿದನ್ನು ಕೊಡ್ತಾ ಇರುವುದು ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡಲಿಕ್ಕೆ ಮಾತ್ರ, ಇದು ನಾವು ಕಾಯಿಲೆ ಇರೋರಿಗೆ ಕೊಡ್ತಾ ಇಲ್ಲ. ದಯವಿಟ್ಟು ಅದು ಕೂಡ ನೆನಪಲ್ಲಿಟ್ಕೊಳ್ಳಿ. ನಾವು ಕೊಡ್ತಾ ಇರೋದು ನಮ್ಮ ಆರೋಗ್ಯವನ್ನು ರಕ್ಷಿಸಲಿಕ್ಕೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡಲಿಕ್ಕೆ.
ಸೊ ಈ CCR ನಮ್ಮ ರಿಸರ್ಚ್ ಇನ್ಸ್ಟಿಟ್ಯೂಟ್ ಉಂಟು, ಅದರ ಪ್ರೆಸಿಡೆಂಟ್ ಕೂಡ ಚೇರ್ಮನ್ ಕೂಡ ಹೇಳಿದ್ದು ಅದನ್ನೇ, ಖುರಾನ್ ಅವರು, ನಾವು ಇದನ್ನು ಕೊಡ್ತಾ ಇರೋದು ಟ್ರೀಟ್ಮೆಂಟಿಗೆಲ್ಲ, ಆದರೆ ನಾವು ಕೊಡ್ತಾ ಇರೋದು ಸದ್ಯಕ್ಕೆ ನಾವು ಕೊಡ್ತಾ ಇರೋದು ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡಲಿಕ್ಕೆ. ಯಾಕೆ ಅಂತ ಹೇಳಿದ್ರೆ ಈಗ ನೀವು ನೋಡಿದ ಹಾಗೆ 3 ಟೈಪಿನ COVID-19 ಪೇಷಂಟ್ಸ್ ಇದ್ದಾರೆ. ಒಬ್ಬರು ತುಂಬ ಜೋರಾಗಿ ಲಂಗ್ಸ್ಗೆ ಇನ್ಫೆಕ್ಷನ್ ಆಗಿ ಅವರಿಗೆ ನ್ಯೂಮೋನಿಯಾ ಆಗಿ ಅವರಿಗೆ ಆಚೆ ಮಾರಣಾಂತಿಕವಾಗಿ ಆಗಿರ್ಬೋದು. ಇನ್ನೊಂದು ಇನ್ಫೆಕ್ಷನ್ ಬರುವವರು ಅವರಿಗೆ ಖಾಲಿ ಬರೋದು ಶೀತ, ಜ್ವರ, ಕೆಮ್ಮು ಈ ಟೈಪಲ್ಲೇ ಬಂದು ಆಮೇಲೆ ಗುಣ ಆಗಿ ಹೋಗಿರ್ಬೋದು. 3ನೇ ಅವರು ಟೆಸ್ಟ್ ಮಾಡುವಾಗ ಮಾತ್ರ ಪಾಸಿಟಿವ್, ಆದರೆ ಯಾವುದೇ ಗುಣಲಕ್ಷಣಗಳಿಲ್ಲ. ಇದು ಯಾರಿಗೆ ಇದನ್ನು ಯಾಕೆ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಡೆಲ್ಲಿಯಲ್ಲಿ ರ್ಯಾಂಡಮ್ ಆಗಿ ಚೆಕ್ ಮಾಡುವಾಗ ಎಷ್ಟೋ ಜನರು ಗುಣಲಕ್ಷಣ ಇಲ್ಲ ಪಾಸಿಟಿವ್ ಅಂತ ಸಿಕ್ಕಿದ್ದಾರೆ, ನಮ್ಮಲ್ಲಿ ಸಿಗ್ತಾರೆ. ಆದರೆ ನಮ್ಮಲ್ಲಿ ಈಗ ಚೆಕ್ಕಿಂಗ್ನ ರೇಟ್ ತುಂಬ ಕಮ್ಮಿ ಇದೆ, ಹಾಗೆ ಗೊತ್ತಾಗ್ತಾ ಇಲ್ಲ ಯಾರಿಗೆ ಉಂಟು ಯಾರಿಗಿಲ್ಲ ಗೊತ್ತಾಗ್ತಾ ಇಲ್ಲ. ಆದರೆ ಈ 3 ಟೈಪಿನ ಜನ ಯಾಕಿದ್ದಾರೆ? ಈಗ ಒಂದೇ ಒಂದು ಆನ್ಸರ್ ಅಂತ ಹೇಳಿದರೆ ನಮ್ಮ ರೋಗ ನಿರೋಧಕ ಶಕ್ತಿ. ಯಾರಲ್ಲಿ ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಆಗಿದೆ, ಚೆನ್ನಾಗಿದೆ, ಅವರಿಗೆ COVID-19 ಬರುವುದಿಲ್ಲ. ಬಂದರೂ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಮಾರಣಾಂತಿಕವಾಗಿ ಆಗುವುದಿಲ್ಲ. ನಿಮ್ಗೆ ಗೊತ್ತಿದೆ ಮಾರಣಾಂತಿಕ ಕಾಯಿಲೆ ಅಂತ ಆಕ್ಚುಲಿ 2%, 3% ಇರ್ಬೋದು. ನಮ್ಮಲ್ಲಿ ರಿಕವರಿ ರೇಟ್ ಭಾರತದಲ್ಲಿ ಜಾಸ್ತಿ ಆಗ್ತಾ ಉಂಟು. ಆದರೆ ಇದರ ಮುಖ್ಯ ಕಾರಣವೇ ನಮ್ಮ ರೋಗ ನಿರೋಧಕ ಶಕ್ತಿ. ಹಾಗಾಗಿ ಆರ್ಸಾಲ್ ಅಂತ ಹೇಳುವಂಥ ಈ ಔಷಧಿ ನಾವು ಕೊಡುವ ಮುಖ್ಯ ಉದ್ದೇಶವೇ ನಿಮ್ಮೆಲ್ಲರ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುವುದು. ಆರ್ಸಾಲ್ 200 ವರ್ಷ ಹಿಂದಿನ ಔಷಧಿ. ನಾವು ಕೊಡ್ತಾ ಇದ್ದದ್ದು ಎಲ್ಲ ಹೋಮಿಯೋಪತಿ ಕ್ಲಿನಿಕಲ್ಲಿ ಇರುವಂಥ ಔಷಧಿ. ಇದು ಶೀತ, ಜ್ವರ, ಕೆಮ್ಮು, ದಮ್ಮು, ಲೂಸ್ ಮೋಷನ್, ಇದಕ್ಕೆಲ್ಲ ಎಲ್ಲ ಟೈಪಿನ ವೈರಲ್ ಡಿಸೀಸ್ಗೆ ಎದುರು ಬಂದು ನಿಲ್ಲುವಂಥ ಔಷಧಿ ಆರ್ಸಾಲ್. ಅದು ಮಾತ್ರ ಅಲ್ಲ, ಆರ್ಸಾಲ್ ಔಷಧಿಯನ್ನು ನಾವು ಮನಸ್ಸಿನ ಕೆಲ ತೊಂದರೆಗೆ, ಚಂಚಲತೆಗೂ ಕೊಡ್ತೇವೆ. ಒಂದು ಟೈಪಿನ ಹೆದರಿಕೆ, ಆಂಗ್ಸೈಟಿ, ಹೆದರಿಕೆ ನೋಡಿ, ಈ ಸಮಯದಲ್ಲಿ ಆಂಗ್ಸೈಟಿ ಕೂಡ ತುಂಬ ಜಾಸ್ತಿ. ಆರ್ಸಾಲ್ ಮತ್ತು ಆ ಹೆದರಿಕೆಯನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಈ ಔಷಧ ತುಂಬ ಹೆಲ್ಪ್ ಮಾಡುತ್ತೆ. ನೋಡಲಿಕ್ಕೆ ತುಂಬ ಚಿಕ್ಕದಾದರೂ ಈ ಔಷಧಿಯ ಪರಿಣಾಮ ತುಂಬ ಅಗಾಧ. ಇದನ್ನು ಸರಿಯಾಗಿ ಅಧ್ಯಯನ ಮಾಡಿ ಪ್ರಮಾಣೀಕರಿಸಿ ಕೊಟ್ಟಿದ್ದಾರೆ. ಅದು ಮಾತ್ರ ಅಲ್ಲ, ಇದರ ಬಗ್ಗೆ ಎಕ್ಸ್ಪರಿಮೆಂಟೇಷನ್ ಮಾಡಿ ಆ ಎಕ್ಸ್ಪರಿಮೆಂಟಲ್ಲಿ ಇದು ಸರಿ ಅಂತ ಕಂಡ ಮೇಲೆ ಇದನ್ನು ಕೊಟ್ಟಿದ್ದಾರೆ. ಗುಜರಾತಲ್ಲಿ ಕೊಟ್ಟದ್ದು 2625 ಕ್ವಾರಂಟೈನ್ಡ್ ಜನರಿಗೆ, 2625 ಒಂದೇ ಒಂದು ಮನುಷ್ಯರಿಗೆ ಯಾರು ಕರೆಕ್ಟ್ ತಗೊಂಡು 11 ಜನ ಕರೆಕ್ಟ್ ತಗೊಳ್ಳಿಲ್ಲ ಅವರಿಗೆ ಬಂತು. 11 ಜನ ಕರೆಕ್ಟ್ ತಗೊಳ್ಳಿಲ್ಲ ಅವರಿಗೆ ಬಂತು. ಇದು ಅವರು ಜಯಂತಿ ರವಿ ಅವರು ಹೇಳಿದ ಪ್ರಿನ್ಸಿಪಲ್ ಸೆಕ್ರೆಟರಿ ಹೇಳಿದ ವಿಷಯ ನಿಮಗೆಲ್ಲ ವಾಟ್ಸಪ್ಪಲ್ಲಿ ಬಂದಿರ್ಬೋದು, ಕೆಲವೊಮ್ಮೆ ನೋಡಿರ್ಬೋದು. ಆ 11 ಜನ ತಗೊಳ್ದವರಿಗೆ ಬಂತು, ತಗೊಂಡ ಬಾಕಿಯವರಿಗೆ ಬರಲೇ ಇಲ್ಲ. ಅಷ್ಟು ಹೈಯೆಸ್ಟ್ ಸಕ್ಸಸ್ ರೇಟ್. ಬಾಂಬೆದ ಒಂದು ಹಾಸ್ಪಿಟಲಲ್ಲಿ ಅವ್ರು ನೋಡಿದ ಪ್ರಕಾರ ಅವರು ಪೇಷಂಟಲ್ಲಿ ಕೊಟ್ಟವರಲ್ಲಿ ಕಂಪ್ಯಾರಿಸನ್ ವೈಸ್ 1 ರಿಂದ 2 ದಿವಸ ಯಾರಿಗೆ ಹೋಮಿಯೋಪತಿ ಕೊಟ್ಟರು ಕಂಬೈಂಡ್, ಅದು ಯಾರಿಗೆ ಹೋಮಿಯೋಪತಿ ಕೊಟ್ಟರು ಅವರಲ್ಲಿ 2 ದಿವಸ ಬೇಗ ಅವರಿಗೆ ಗುಣ ಆಗಿದೆ. ನಮಗೆ ಬೇರೆಯವ್ರಿಗೆ ಕೊಡದ ಕಾರಣ ಇದರ ಬಗ್ಗೆ ಜಾಸ್ತಿ ಕೊಟ್ಟರೆ ಹೀಗೆ ಅಂತ ಗೊತ್ತಿಲ್ಲ. ನಮಗೆ ಅವಕಾಶ ಮಾಡಿಕೊಟ್ರೆ ಕ್ವಾರಂಟೈನ್ ಪೇಷಂಟ್ಗಳಿಗೆ ನಾವು ಕೊಡಲಿಕ್ಕೆ ರೆಡಿ ಇದ್ದೇವೆ. ಈವನ್ ಸಿಂಪ್ಟಮ್ ಇದ್ದವರಿಗೆ ಕೊಡಲಿಕ್ಕೆ ರೆಡಿ ಇದೆ. ಯಾಕಂದರೆ ಈಗ ಯಾವ ಟ್ರೀಟ್ಮೆಂಟೂ ಇಲ್ಲ. ನಾವು ಇವತ್ತಿನವರೆಗೆ ಬಿಡಿ ಡಿಸೆಂಬರ್ವರೆಗೆ ಕೂಡ ಇದಕ್ಕೊಂದು ಟ್ರೀಟ್ಮೆಂಟ್ ಉಂಟಂತೇಳಿ ನಮ್ಗೆ ಗೊತ್ತಿಲ್ಲ. ನಾವು ಈಗ ಹುಡುಕ್ತಾ ಇದ್ದೇವೆ, ವ್ಯಾಕ್ಸಿನ್ ಬರ್ಬೋದು ಅಂತ ಕಾಯ್ತಾ ಇದ್ದೇವೆ. ಹಾಗೆ ಈ ಕಾಯಿಲೆಯನ್ನು ನಾವು ಹೀಗೆ ಆಶಾಭಾವನೆಯಲ್ಲಿ ಇದಕ್ಕೊಂದು ಪರಿಹಾರ ಇರ್ಬೋದು ನೋಡ್ತಿದ್ದೇವೆ ಅಂತ ಇರೋ ಸಂದರ್ಭದಲ್ಲಿ ನಾವು ಈ ಒಂದು ಸಿಂಪ್ಟಮ್ಯಾಟಿಕ್ ಆಗಿರುವಂಥ ಕೇಸ್ಗಳಿಗೆ ಕೂಡ ಕೊಡಲಿಕ್ಕೆ ನಾವು ರೆಡಿ ಇದ್ದೇವೆ. ಆ ಕೊನೆ ಪಕ್ಷ ಕ್ವಾರಂಟೈನ್ ಆದವರಲ್ಲಿ ಕೊಡಿ, ಯಾಕಂದರೆ ಕೆಲವು ಸ್ಟೇಟಲ್ಲಿ ಕೊಟ್ಟಿದ್ದಾರೆ, ಅದು ಕೆಲಸ ಮಾಡಿದೆ. ಹಾಗಾಗಿ ಅದನ್ನು ಕೊಡೋದು ತುಂಬ ಒಳ್ಳೆಯದು ಅಂತ ಕಾಣ್ತದೆ. ನಾವು ನಮ್ಮನ್ನು ವೈದ್ಯರನ್ನಾಗಿ ಮಾಡಿದಂಥ ಈ ಸಮಾಜಕ್ಕೆ ನಮ್ಮಲ್ಲಿ ಕೊಡುವಂಥ ಒಂದು ಕಿರು ಕಾಣಿಕೆ ಅಂತ ಹೇಳಿದರೆ ನಮ್ಮ ಫ್ರಂಟ್ಲೈನ್ ವಾರಿಯರ್ಸನ್ನು ನಾವು ಸಶಕ್ತರನ್ನಾಗಿ ಮಾಡಿದ್ವಿ. ಅದಕ್ಕೆ ನಮಗೆ ಹೆಲ್ಪ್ ಮಾಡಿದ್ವಿ ಆರ್ಸಾಲ್ 30. ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ್ದು ಪ್ರತಿಯೊಬ್ಬರು ಕೂಡ ಇವತ್ತು ಆಯುಷ್ ಸಿಸ್ಟಮ್ನ ಬಗ್ಗೆ ತುಂಬ ಮಾತಾಡ್ತಾ ಇದ್ದಾರೆ. ಅದರ ನಿಜವಾದ ಒಳಿತು ಅವರಿಗೆ ಗೊತ್ತಿದೆ. ಇದು ನಮ್ಮೆಲ್ಲ ಜನಸಾಮಾನ್ಯರಿಗೂ ಸಿಗಲಿ, ಯಾರು ಹಿಂಜರಿಯುವುದು ಬೇಡ. ಇಂಥ ಒಂದು ತುಂಬ ಸುಲಭ, ನಾವೀಗ ಕೊಟ್ಟ ಔಷಧಿಯನ್ನು ಅದನ್ನು ಹೇಗೆ ತೆಗೆದುಕೊಳ್ಳು ಅಂತ ಹೇಳ್ತೇನೆ. ನಿಮ್ಮ ಹತ್ರ ಕೊಟ್ಟದ್ದು ಒಂದೊಂದು ಬಾಟ್ಲಿ ನಿಮ್ಮ ಕೈಯಲ್ಲಿ, ಅದರಲ್ಲಿ ಚಿಕ್ಕ ಚಿಕ್ಕ ಮಾತ್ರೆಗಳು. ಒಬ್ಬರು ನಮ್ಮೆಲ್ಲ ವಯಸ್ಕರು ಒಬ್ಬರು 6 ಮಾತ್ರೆ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ 3 ದಿವಸ, 6 ಮಾತ್ರೆ 3 ದಿವಸ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ದಯವಿಟ್ಟು ತಗೊಳ್ಳಿ. ಉದಾಹರಣೆಗೆ ಇವತ್ತು ಮಂಗಳವಾರ, ನಾಳೆ ಬುಧವಾರ, ಗುರುವಾರ, ಶುಕ್ರವಾರ 3 ದಿವಸ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ನೀವು ಬೆಳಿಗ್ಗೆ ತಗೊಂಡ್ರಾಯ್ತು. ಬೇರೆ ಏನು ಮಾಡಲಿಕ್ಕಿಲ್ಲ. ನೀರು ಕುಡಿಬೇಡಿ, ನಾಲಿಗೆಯಲ್ಲಿ ಇಟ್ಕೊಳ್ಳಿ. ನಾಲಿಗೆಯಲ್ಲಿ ಅದರಷ್ಟಕ್ಕೆ ನೀವು ಜೀಪಿದ್ರೆ ಅದರಷ್ಟಕ್ಕೆ ಮೆಲ್ಟಾಗಿ ಹೋಗ್ತದೆ. ಅಷ್ಟೇ ಮಾಡೋದು, ಬೇರೆ ಏನು ಮಾಡಲಿಕ್ಕಿಲ್ಲ. ಇದು ಇನ್ನು ಕೊಡಬೇಕಾದ್ದು ಈ 3 ದಿವಸ ನಂತರ, 1 ತಿಂಗಳ ನಂತರ. ಈ ಸಿಚುವೇಶನ್ ನಾವು ಹೀಗೆ ಮುಂದುವರಿದರೆ 1 ತಿಂಗಳ ನಂತರ ನಾವು ವಾಪಸ್ ಕೊಡ್ಬೋದು.
ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ನಾವು ಸ್ವತಃ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಚಿಕನ್ ಗುನ್ಯಾ ಟೈಮಲ್ಲಿ. ನಾವು ಯಾರಿಗೆಲ್ಲ ಎಲ್ಲೆಲ್ಲ ಹೋಗಿ ನಮಗೆ ಸ್ವಂತವಾಗಿ ಒಬ್ಬರಿಗೂ ಕೂಡ ಚಿಕನ್ ಗುನ್ಯಾ ಬರಲಿಲ್ಲ. ಆದರೆ ನಾವೆಲ್ಲೆಲ್ಲ ಹೋಗಿದ್ದೆವು ಅಲ್ಲಿಯ ವೈದ್ಯಾಧಿಕಾರಿಗಳಿಗೆಲ್ಲ ಬಂದಿದ್ದು, ಅವರು ತಗೊಳ್ಳೋದವರಿಗೆ ಬಂದಿದ್ದು. ನಾವು ನೋಡಿ 2ನೇ ಸಲ ಹೋಗೋವರಿಗೆಲ್ಲ ಬಂದಿದ್ದು. ನಮಗೆ ಒಬ್ಬರೇ ನಮ್ಮ ಸ್ಟೂಡೆಂಟ್ಸಿಂದ ಹಿಡಿದು ನಮ್ಗೆ ಯಾರಿಗೂ ನಮ್ಮೆಲ್ಲ ವೈದ್ಯರಲ್ಲಿದ್ದವರೆಲ್ಲ ಚಿಕನ್ ಗುನ್ಯಾ ಕೆಲಸ ಮಾಡಿದ್ರು. ಲಕ್ಷಗಟ್ಟಲೆ ಜನ ಕೊಟ್ಟಿದ್ದೇವೆ, ಯಾರಿಗೂ ಕೂಡ ಚಿಕನ್ ಗುನ್ಯಾ ಬರಲಿಲ್ಲ. ಬಂದಿದ್ರೆ ಉದಯ ನನ್ನ ತಂದೆ ತಾಯಿಗೆ ಬಂದಿತ್ತು. ಬೆಳಿಗ್ಗೆ ಬಂದರೆ ಮಧ್ಯಾಹ್ನ ಎದ್ದು ನಡೆದಿದ್ದಾರೆ. ಮಧ್ಯಾಹ್ನ ಮ್ಯಾಟ್ರ್ ಆಫ್ 4 to 5 hours 4-5 ಗಂಟೆಯ ಒಳಗೆ ಚಿಕನ್ ಗುನ್ಯಾ ಕಮ್ಮಿ ಮಾಡಲಿಕ್ಕೆ ನನ್ನ ತಂದೆ ತಾಯಿಗೆ ನನ್ನಿಂದ ಸಾಧ್ಯ ಇದೆ, ಖಾಲಿ ಹೋಮಿಯೋಪತಿ ಔಷಧಿಯಿಂದ ಮಾತ್ರ. ಆ ಸಮಯದಲ್ಲಿ ಈ ಶ್ರೀಮತಿ ಶೋಭಾ ಕರಂದ್ಲಾಜೆ ಅವರು ಆರೋಗ್ಯ ಮಂತ್ರಿ ಅಂತ ಆಗಿದ್ರು ಅಂತ ಕಂಡವರು ಇಲ್ಲಿ ಬಂದು ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗಲ್ಲಿ ಹೇಳಿದ್ರು, ಇದಕ್ಕೆ ಪೇನ್ ಕಿಲ್ಲರ್ ಜಾಸ್ತಿ ಕೊಡ್ಲಿಕ್ಕೆ ಆಗುದಿಲ್ಲ, 1 ವಾರ ಏನು ಜಾಸ್ತಿ ಪೇನ್ ಕಿಲ್ಲರ್ ಕೊಟ್ಟರೆ ಕಿಡ್ನಿಗೆ ಎಫೆಕ್ಟ್ ಆಗ್ತದೆ ಅಂತ ಕೂಡ ಹೇಳಿದ್ರು ನಮ್ಮ ಎಕ್ಸ್ಪರ್ಟ್ ಸೈಡಿಂದ. ಹಾಗಾಗಿ ನೋಡಿ, ಇದೆಲ್ಲ ಮದ್ದು ಔಷಧಿಯಾಗಿ ಯೂಸ್ ಮಾಡುವಂಥದ್ದಲ್ಲ. ಹೋಮಿಯೋಪತಿಯಲ್ಲಿ ಇಷ್ಟು ಅದ್ಭುತವಾದಂಥ ಶಕ್ತಿ ಇದೆ. ದಯವಿಟ್ಟು ಅದನ್ನು ಈ ಕೋವಿಡ್-19ನ ಇಂಥ ಒಂದು ಸಿಚುವೇಶನಲ್ಲಿ ನಾವಿಗೆಲ್ಲ ಪರಿಹಾರ ಇಲ್ಲದೆ ಪರಿತಪಿಸುತ್ತಿರುವಂಥ ಈ ಸಂದರ್ಭದಲ್ಲಿ ದಯವಿಟ್ಟು ನೀವೆಲ್ಲ ತಗೊಳ್ಳಿ. ಜನಸಾಮಾನ್ಯರಿಗೂ ಇದನ್ನು ಹೇಳಿ, ನಮ್ಮ ಸೇವೆ ಎಲ್ರಿಗೂ ಸಿಗುವಾಗೆ ಮಾಡುವ. ನಾವೊಂದು ಅಸೋಸಿಯೇಷನ್ ಆಗಿ ಎಲ್ರಿಗೂ ಮಾಡಲಿಕ್ಕೆ ರೆಡಿ ಇದ್ದೇವೆ. ಬಾಂಬೆ ಪೊಲೀಸರಿಗೆ 4.5 ಲಕ್ಷ ಡೋಸ್ ನಾವು ಕಳಿಸಿಕೊಟ್ಟಿದ್ದೇವೆ. ಮಂಗಳೂರಿಂದಲ್ಲ, ನಮ್ಮ IHMA ಅಸೋಸಿಯೇಷನ್ ಮೂಲಕ 4 ಲಕ್ಷ. ಈಗ ಅದಕ್ಕಿಂತ ಜಾಸ್ತಿ ಡಿಮಾಂಡ್ ಉಂಟು. ಫೈನಾನ್ಸ್ ನಮಗೆ ಸ್ವಲ್ಪ ಅದಕ್ಕೆ ಕಷ್ಟ ಆಗುವ ಕಾರಣ ನಾವಿಗೆಲ್ಲ ಅದನ್ನು ಕೂಲಿಂಗ್ ಮಾಡಿ ವಾಪಸ್ ಕೊಡ್ತೇವೆ, ಕಳಿಸ್ತಾ ಇದ್ದೇವೆ. ಬಟ್ ಇದು ನಮ್ಮ ಒಂದು ಸರ್ವಿಸ್, ಈ ಒಂದು ಜನರಿಗೆ ಬೇಕಾಗಿ ಇದನ್ನು ಜನಸಾಮಾನ್ಯರಿಗೆ ತಲುಪಿಸಬೇಕೆಂದು ನಮ್ಮ ಒಂದು ವಿನಮ್ರ ಪ್ರಾರ್ಥನೆ. ಇಲ್ಲಿ ನಿಮಗೆ ಒಟ್ಟಿಗೆ 4 ಜನರಿಗೆ ಆಗ್ತದೆ ಒಂದು ಬಾಟ್ಲಿಂದ. ಯಾಕಂದ್ರೆ 3 ದಿವಸಗಳು 4 ಜನರಿಗೆ ಬರ್ತದೆ ಅದರಿಂದ. ಸೊ ಒಂದು ಮನೆಯಲ್ಲಿ 4 ಜನ ಇದ್ರೆ ಆ ಒಂದು ಬಾಟಲ್ ಸಾಕಾಗ್ತದೆ, ಯೂಸ್ ಮಾಡ್ಬೋದು. ಮತ್ತೆ ನಮ್ಮನ್ನು ಅಪ್ರೋಚ್ ಮಾಡ್ಬೋದು. ನೀವು ನೋಡಿ, ಇದರಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ನಿಮ್ಮ ಆರೋಗ್ಯ ಚೆನ್ನಾಗಿರಲಿ, ನೀವು ಸಶಕ್ತರಾಗಿದ್ದರೆ ನಮ್ಮ ಸಮಾಜ ಕೂಡ ಹಾಗೆ ಆಗ್ತದೆ. ಹಾಗಾಗಿ ಇದು ನಮ್ಮ ಒಂದು ಆಶಯ. ಇದರೊಟ್ಟಿಗೆ ಯಾವುದೇ ಟೈಮಲ್ಲಿ ಯಾರಾದರೂ ಹೋಮಿಯೋಪತಿಯಲ್ಲಿ ಏನು ಮಾಡ್ತದೆ ಅಂತ ಹೇಳುವಂಥ ಕೆಲವು ಬಾಲಿಶವಾದಂಥ ಕ್ವಶನ್ ಕೇಳಿದರೆ ದಯವಿಟ್ಟು ಅದನ್ನು ಹಾಗೆ ಎಲ್ಲಿ ಕೂಡ ಪ್ರಕಟ ಮಾಡಬೇಡಿ. ಅದರ ಬಗ್ಗೆ ನೀವು ಎಕ್ಸ್ಪರ್ಟ್ಗಳಲ್ಲಿ ಕೇಳಿ, ನಾವು ಅದಕ್ಕೆ ಆನ್ಸರ್ ಹೇಳ್ತೇವೆ. ಆಮೇಲೆ ನಾವು ಅದನ್ನು ಪ್ರಚಾರ ಮಾಡುವ. ಯಾಕಂದರೆ ನಾವು ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡುವ. ಎಲ್ರಿಗೂ ನಮಸ್ಕಾರ. ಚಿಕಿತ್ಸಾಲಯಗಳಲ್ಲಿ ಇದು ಲಭ್ಯ. ಯಾವುದೇ ಹೋಮಿಯೋಪತಿ ಚಿಕಿತ್ಸಾಲಯಕ್ಕೆ ನೀವು ಹೋಗಿ ಇದು ಲಭ್ಯ. ಯಾರಾದ್ರೂ ಬೆಳೆದು ತುಂಬ ಕಾಮನ್ ಔಷಧಿ, ಎಲ್ಲಿಗೆ ಬೇಕಿದ್ರೂ ಹೋಗ್ಬೋದು. ಎಲ್ಲ ದಕ್ಷಿಣ ಕನ್ನಡದ ಹೋಮಿಯೋಪತಿ ಚಿಕಿತ್ಸಾಲಯಗಳು ಎಲ್ಲೆಲ್ಲ ಉಂಟು, ಪ್ರೈವೇಟ್ ಗೌರ್ಮೆಂಟ್ ಎಲ್ಲಿ ಉಂಟು ಎಲ್ಲ ಕಡೆ ಇದು ಅವೈಲೇಬಲ್. ಗೌರ್ಮೆಂಟ್ ನಮ್ಮಲ್ಲಿ ಇಲ್ಲ. ಗೌರ್ಮೆಂಟ್ ಆ್ಯಕ್ಚುಲಿ ನಾವು ತುಂಬ ಟ್ರೈ ಮಾಡ್ತಿದ್ದೇವೆ. ನೋಡಿ, ನಮ್ಮಲ್ಲಿ ಆಯುರ್ವೇದ ಉಂಟು, ಯುನಾನಿ ಉಂಟು. ಆದರೆ ಇವತ್ತಿನವರೆಗೆ ಒಂದೇ ಒಂದು ಗೌರ್ಮೆಂಟ್ ವೈದ್ಯಾಧಿಕಾರಿ ನೇಮಕ ಮಾಡಲಿಕ್ಕೆ ಆಗಲಿಲ್ಲ. ಅದು ನಮ್ಮ ಒಂದು ಅದರ ಬಗ್ಗೆ ಮೊನ್ನೆ ಕೂಡ ನಾವು ಆಯುಷ್ ಕಮಿಷನ್ ಹತ್ರ ಮಾತಾಡಿದ್ದೇವೆ. ಇಲ್ಲಿ ಬರುವಾಗ ಮಾಡುವ ಅಂತ ಹೇಳಿದ್ರು, NHM ಮೂಲಕ ಮಾಡುವ ಅಂತ ಹೇಳಿದ್ರು. ನಮ್ಮ ಹತ್ತಿರದ ಸ್ಟೇಟ್ ಕೇರಳಕ್ಕೆ ಹೋದರೆ NHM ಮತ್ತು ಪ್ರೈಮರಿ ಹೆಲ್ತ್ ಸೆಂಟರ್ ಒಟ್ಟಿಗೆ ಹೋಮಿಯೋಪತಿಯಲ್ಲಿ 1,000 ಉಂಟು. ಅದು ನಮಗಿಂತ 8 ಪಾಲು ಚಿಕ್ಕ ಸ್ಟೇಟ್. 1,000 ಉಂಟು, 14 ಹಾಸ್ಪಿಟಲ್ ಉಂಟು. ಅವರು ನಮ್ಮಲ್ಲಿ ಒಂದೇ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತಿನ ಪೋಸ್ಟ್ ಉಂಟು, ಆದರೆ ಅಪಾಯಿಂಟ್ಮೆಂಟ್ ಆಗ್ತಾ ಇಲ್ಲ. 2 ಪೋಸ್ಟ್ ಉಂಟು, ಅದು ಸಾಕಾಗೋದಿಲ್ಲ. ಬಟ್ ಅಪಾಯಿಂಟ್ಮೆಂಟ್ ಆಗ್ತಾ ಇಲ್ಲ. ನಮಗಿಂತ ಕಮ್ಮಿ ಜನಸಂಖ್ಯೆ ಯುನಾನಿಯವ್ರದ್ದು ಪೋಸ್ಟ್ ಇದೆ, ಅವ್ರದ್ದು ಅಪಾಯಿಂಟ್ಮೆಂಟ್ ಆಗಿದೆ. ಬಟ್ ಹೋಮಿಯೋಪತಿ ಇದಾಗಲಿಲ್ಲ. ಯಾಕೆ ಹೇಳಿ, ಒಂದು ಆರೋಗ್ಯ ಗೌರ್ಮೆಂಟ್ ವೈದ್ಯಾಧಿಕಾರಿ ಇರ್ತಿದ್ರೆ ಅದರಿಂದಾಗಿ ಸಮಾಜಕ್ಕೆ ಎಷ್ಟು ದೊಡ್ಡ ಲಾಭ ಆಗ್ತಿತ್ತು. ಅದು ಕೂಡ ನಮಗೆ, ನಾವು ಅದರ ಬಗ್ಗೆ ಕೂಡ ತುಂಬ ಪ್ರಯತ್ನ ಮಾಡ್ತಿದ್ದೇವೆ. ಹೋಮಿಯೋಪತಿಕ್ ವೈದ್ಯರು ಡಾಕ್ಟರ್ ಪ್ರಸನ್ನ ಮಲೇರಿಯಾ, ಡೆಂಗ್ಯೂ, ಇಲಿ ಜ್ವರದ ಬಗ್ಗೆ ಮಾಹಿತಿ ಕೊರಿಯರು. ಈಗ ಕೊರೋನಾ ತಡೆಯುವ ಮಟ್ಟಿಗೆ ನಾವು ಆಲ್ಮೋಸ್ಟ್ ನಮ್ಮ ಪ್ರಯತ್ನಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ಅದು ನಿನ್ನೆ ಒಂದು ಜೋರು ಮಳೆ ಬಂದಿದೆ. ಇನ್ನು ಗ್ಯಾರಂಟಿ 1 ವಾರದೊಳಗೆ ಮಂಗಳೂರಲ್ಲಿ ಡೆಂಗಿ, ಮಲೇರಿಯಾ ಇಂಥ ಕೇಸಸ್ ಖಂಡಿತ ಜಾಸ್ತಿ ಆಗ್ತದೆ. ಯಾಕಂದ್ರೆ ಈ ಒಂದು ಮಳೆ ಬಂದಿನ 2-3 ದಿನ ಬಿಸಿಲು ಬಂದ್ರೆ ಎಲ್ಲ ಕಡೆಯಲ್ಲಿ ಮಾಸ್ಕಿಟೋ ಬ್ರೀಡಿಂಗ್ ಸ್ಟಾರ್ಟ್ ಆಗ್ತದೆ. ಕೆಲವು ನಾವು ಎಂತ ಮಾಡ್ತೇವೆ, ಕೊರೋನಾವನ್ನು ಪ್ರಿವೆಂಟ್ ಮಾಡಲಿಕ್ಕೆ ನಾವು ಮಾಸ್ಕ್ ಕಟ್ಟಿಕೊಂಡಿದ್ದೇವೆ, ಸ್ಯಾನಿಟೈಸರ್ ಯೂಸ್ ಮಾಡಿದ್ದೇವೆ. ಬಟ್ ಈ ಮಾಸ್ಕಿಟೋ ಬೈಟ್ ಅದನ್ನು ನಾವು ಮರ್ತು ಹೋಗ್ತೇವೆ. ಹಾಗೇನಾಗ್ತದೆ ಅಂದ್ರೆ ಎಲ್ಲ ಜ್ವರಗಳು, ಈಗ ಮಳೆ ಬಂದ ಕೂಡಲೇ ಫ್ಲೂ ಬರ್ತದೆ, ಮಲೇರಿಯಾ ಬರ್ತದೆ, ಡೆಂಗಿ ಬರ್ತದೆ, ಇಲಿ ಜ್ವರ ಬರ್ತದೆ, ಬೇರೆ ಬೇರೆ ತರದ ಜ್ವರಗಳು ಬರ್ತದೆ. ಸೊ ಈ ಸೀಸನ್ ಅಲ್ಲಿ ಯಾವುದೆಲ್ಲ ಜ್ವರಗಳು ಬರ್ಬೋದು. ಒಂದು ಫ್ಲೂ, ವೈರಲ್ ಫ್ಲೂ. ಈಗ ಭಾರಿ ಕಷ್ಟ ಅಂದ್ರೆ, ಈಗ 1-2-3 ಮಳೆ ಬಂದ ಕೂಡಲೇ ಎಲ್ಲರಿಗೂ ಶೀತ, ಸಾಂಕ್ರಾಮಿಕ ಶೀತ, ವೈರಲ್ ಫ್ಲೂ ಬರ್ತದೆ.
ಆಗ ಗಂಟಲು ನೋವು ಬರ್ಬೋದು, ಸ್ವಲ್ಪ ಕೆಮ್ಮು ಬರ್ಬೋದು. ಡೆಫಿನೆಟ್ಲಿ ಜನರಿಗೆ ಹೆದರಿಕೆ ಆಗ್ತದೆ, ಜ್ವರ ಬರ್ತಾ ಉಂಟು ಏನಿರ್ಬೋದು. ಈಗ ಕೊರೋನಾ ಟೈಮಲ್ಲಿ ಜ್ವರ ಬಂದ ಕೂಡಲೇ ಹೆದರಿಕೆ ಆಗ್ತದೆ. ಎರಡನೇದು, ಈಗ ಲಾಸ್ಟ್ ಟೈಮ್ ಇಲ್ಲಿ ನಮ್ಮ ಸಂಘ ಅಧ್ಯಕ್ಷರು ಹೇಳಿದ್ರು, ಅನೇಕ ಪತ್ರಕರ್ತರಿಗೆ ಡೆಂಗಿ ಬಂದಿತ್ತಂತೆ. ಸೊ ಈ ಡೆಂಗಿ ಹೇಗೆ ಬರ್ತದೆ ಮತ್ತು ಅದನ್ನು ಹೇಗೆ ತಡೆಯುವುದು? ಈ ಡೆಂಗಿ ನಿಮಗೆ ಗೊತ್ತಿದ್ದಾಗೆ ಇದೊಂದು ವೈರಸ್ ಇಂದ ಬಂದ ಕಾಯಿಲೆ. ಇದು ನಮ್ಮ ದೇಶಕ್ಕೆ ಒಂದು 40 ವರ್ಷದಿಂದ ಬಂತು, ಆ ನಂತರ ಇದು ಪರ್ಮನೆಂಟ್ ಇಲ್ಲಿ. ಅದೇ ರೀತಿ ಮಲೇರಿಯಾ, ಇಲಿ ಜ್ವರ, ಮತ್ತೆ ನಿಮಗೆ ಫೈಲೇರಿಯಾ, ಇದೆಲ್ಲ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬಂದದ್ದು. ಆ ಬಾಕಿ ದೇಶಗಳಲ್ಲಿ ಅದಿಲ್ಲ, ಬಟ್ ನಮ್ಮ ದೇಶದಲ್ಲಿ ಇದು ಸುರಕ್ಷಿತವಾಗಿದೆ ಇನ್ನು. ಬಟ್ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇದೆ. ಬಟ್ ನಮಗೆ ಅದನ್ನು ಇರಾಡಿಕೇಶನ್ ಮಾಡಲಿಕ್ಕೆ ನಮಗೆ ಎಲ್ಲೂ ಆಗ್ತಾ ಇಲ್ಲ. ಸೊ ನಾವು ಇದನ್ನು ಹೇಗೆ ತಡೆಯಬಹುದು? ಈಗ ಡೆಂಗ್ಯೂ ಮತ್ತು ಮಲೇರಿಯಾ ಹೇಳ್ತಾರೆ. ಯಾಕೆಂದ್ರೆ ಈ ಡೆಂಗ್ಯೂ, ಮಲೇರಿಯಾ, ಕೊರೋನಾ ಫೆಟಾಲಿಟಿ ರೇಟ್ ಆಲ್ಮೋಸ್ಟ್ ಸೇಮ್, 2 to 3%. ಅಂದ್ರೆ 100 ಜನಕ್ಕೆ ಬಂದ್ರೆ 2 ರಿಂದ 3 ಜನಕ್ಕೆ ಡೆಂಗ್ಯೂಲ್ಲಿ ಸಹ ಪ್ರಾಬ್ಲಮ್ ಬರ್ಬೋದು. ಅವರಿಗೆ ಬ್ಲೀಡಿಂಗ್ ಆಗ್ಬೋದು, ಹಾಸ್ಪಿಟ್ಲಿಗೆ ಅಡ್ಮಿಷನ್ ಬೇಕಾಗ್ಬೋದು, ಪ್ಲೇಟ್ಲೆಟ್ ಕೊಡ್ಬೇಕಾದಿತ್ತು. ಮಲೇರಿಯಾದಲ್ಲಿ ಸಹ ಒಂದು 2 ರಿಂದ 3 ಜನಕ್ಕೆ ಸೆರಿಬ್ರಲ್ ಮಲೇರಿಯಾ, ಫ್ಯಾಲ್ಸಿಫರಮ್ ಮಲೇರಿಯಾ ಬರ್ಬೋದು, ಅಡ್ಮಿಟ್ ಆಗ್ಬೇಕಾದಿತ್ತು. ಕೊರೋನಾ ಸರಿ ರೀತಿ ಈಗ ಅಂದ್ರೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಇದು ಕೊರೋನಾ ಮುಂದುವರೆದ್ರೆ ಜಾಸ್ತಿ ಪ್ರಾಬ್ಲಮ್ ಇದ್ದವ್ರನ್ನ ಮಾತ್ರ ಅಡ್ಮಿಟ್ ಮಾಡುವ ಸ್ಥಿತಿ ಬರ್ಬೋದು. ಈಗ ಏಪ್ರಿಲ್ ಅಲ್ಲಿ ಅದೇ ಆಗ್ತಾ ಉಂಟು. ಈಗ ಡೆಂಗ್ಯೂ ಹೇಗೆ ನಾವು ಕಂಟ್ರೋಲ್ ಮಾಡೋದು? ಈ ಡೆಂಗಿ ವೈರಸ್ ಇಂದ ಸ್ಟಾರ್ಟ್ ಆದ್ರೂ ಸಹ ಅದು ಒಬ್ಬರಿಂದ ಇನ್ನೊಬ್ಬರಿಗೆ ಹೇಗೆ ಆಗ್ತದೆ ಅಂದ್ರೆ ಬಿಕಾಸ್ ಆಫ್ ದ ಮಾಸ್ಕಿಟೋ. ಈಡಿಸ್ ಈಜಿಪ್ಟ್ ಇಂದ ಮಾಸ್ಕಿಟೋ ಇದನ್ನು ಹರಡ್ತದೆ. ಈಡಿಸ್ ಈಜಿಪ್ಟ್ ಎಲ್ಲಿ ಉತ್ಪತ್ತಿ ಆಗ್ತದೆ? ಅದು ನಿಮ್ಗೆ ಎಲ್ಲಿಯಾದ್ರೂ ಶೇಖರಣೆ ಆದ ಶುದ್ಧ ನೀರಲ್ಲಿ ಉತ್ಪತ್ತಿ ಆಗ್ತದೆ. ಈಗ ನಿನ್ನೆ ಬೆಳಿಗ್ಗೆ ಒಂದು ಭಾರಿ ವೇಳೆ ಮಳೆ ಬಂತು 3-4 ಗಂಟೆ. ಈಗ ಹಲವು ಕಡೆ ನಮ್ಮ ಈ ಸಿಯಾಳದ ಚಿಪ್ಪಿಗಳು, ಪ್ಲಾಸ್ಟಿಕ್ ಕಂಟೈನರ್, ಕೆಲವು ಓಪನ್ ಇದು ವೆಲ್ಸ್ ಅಥವಾ ಎಲ್ಲಾದ್ರೂ ಫ್ಲವರ್ ಪಾಟ್ ಎಲ್ಲಾದ್ರೂ ಒಂದು ಕಡೆ ನೀರು ಶೇಖರಣೆ ಆದ್ರೆ ಖಾಲಿ 3 ರಿಂದ 4 ದಿನದಲ್ಲಿ ಆ ಈಡಿಸ್ ಮಾಸ್ಕಿಟೋ ಅದು ಮರಿ ಇಟ್ಟು ಒಂದು ಸಾಧಾರಣ ನಿಮಗೆ 1000 ಈಡಿಸ್ ಮಾಸ್ಕಿಟೋ ಹೊರಗೆ ಬಂದು ಅದು ಕಚ್ಚಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗೆ ಯಾರಾದ್ರೂ ಕೆಲವು ಡೆಂಗ್ಯೂ ಪರ್ಸನ್ಗೆ ಅದು ಕಚ್ಚಿದ್ರೆ ಆ ನಂತರ ಆ ಮಾಸ್ಕಿಟೋದ ಶರೀರದೊಳಗೆ ಈ ವೈರಸ್ ಮಲ್ಟಿಪ್ಲೈ ಆಗಿ 1 ವಾರದೊಳಗೆ ಈ ಮಾಸ್ಕಿಟೋ ಇನ್ಫೆಕ್ಟಿವ್ ಮಾಸ್ಕಿಟೋ ಆಗ್ತದೆ. ಅದು ಹೋಗಿ ಹಲವರಿಗೆ ಕಚ್ಚಬಹುದು. ಸೊ ಇಲ್ಲಿ ಸಹ ನಮ್ಮ ದೇಹ ಪ್ರತಿರೋಧಕ ಶಕ್ತಿ ಎಲ್ರಿಗೂ, ಕೆಲವರಿಗೆ ಲೈಟ್ ಅಲ್ಲಿ ಡೆಂಗ್ಯೂ ಬಂದು ಹೋಗ್ಬೋದು, ಕೆಲವರಿಗೆ ಸಿವಿಯರ್ ಆಗಿ ಬರ್ಬೋದು, ಕೆಲವರಿಗೆ ಅಡ್ಮಿಷನ್ ಬೇಕಾಗ್ಬೋದು. ಸೊ ಇಲ್ಲಿ ಸಹ ನಮ್ಮ ದೇಹ ಪ್ರತಿರೋಧಕ ಶಕ್ತಿ ಇದನ್ನು ನಿರ್ಧರಿಸ್ತದೆ. ಸೊ ನಾವು ಡೆಂಗಿ ಮಾಸ್ಕಿಟೋ ಕಚ್ಚಿದಾಗ ಏನ್ ಮಾಡ್ಬೇಕು? ಅದು ಕಚ್ಚುವ ಟೈಮ್, ಈ ಡೆಂಗಿ ಮಾಸ್ಕಿಟೋ ಸಹ ಅದೊಂದು ಡಿಸಿಪ್ಲಿನ್ ಮೇಂಟೈನ್ ಮಾಡಿದೆ. ಅದು ಬೆಳಿಗ್ಗೆಯಿಂದ ರಾತ್ರಿವರೆಗೆ ಮಾತ್ರ ಕಚ್ಚಿದೆ. ಬೆಳಿಗ್ಗೆಯಿಂದ ರಾತ್ರಿ, ಸನ್ರೈಸ್ ಟು ಸನ್ಸೆಟ್ ಅಂತ ಲೆಕ್ಕ. ಬೆಳಿಗ್ಗೆ ಒಂದು 6-6:30 ಸಂಜೆ 6:30-7 ಗಂಟೆವರೆಗೆ ಈ ಡೆಂಗಿ ಮಾಸ್ಕಿಟೋ ಈಡಿಸ್ ಕಚ್ಚುವ ಟೈಮ್. ಇದಕ್ಕೆ ಡೇ ಬೈಟರ್ಸ್ ಅಂತ ಹೇಳುದು. ಡೇ ಬೈಟರ್ಸ್ ಬೆಳಿಗಿನ ಟೈಮಲ್ಲಿ ಮಾತ್ರ ಕಚ್ಚಿದೆ. ಮಲೇರಿಯಾದ ಮಾಸ್ಕಿಟೋ ಅನಾಫಿಲಿಸ್ ಮಾಸ್ಕಿಟೋ, ಫಿಮೇಲ್ ಅನಾಫಿಲಿಸ್ ಮಾಸ್ಕಿಟೋ, ಅದು ಜಸ್ಟ್ ಅಪೋಸಿಟ್. ಅದು ಕಚ್ಚುದು ಸಂಜೆಯಿಂದ ಅಂದ್ರೆ ಸೂರ್ಯಾಸ್ತದ ನಂತರ ಬೆಳಗಿನ ಟೈಮಲ್ಲಿ, ಅಂದ್ರೆ ರಾತ್ರಿ 7 ಗಂಟೆಯಿಂದ ಬೆಳಿಗ್ಗೆ 7 ಗಂಟೆವರೆಗೆ ಕಚ್ಚುವ ಮಾಸ್ಕಿಟೋ ಮಲೇರಿಯಾ ಮಾಸ್ಕಿಟೋ. ಸೊ ನಾವು 24 ಗಂಟೆ ಜಾಗ್ರತೆ ಇರಬೇಕು. ಯಾಕಂದ್ರೆ ಬೆಳಿಗ್ಗೆ ತಪ್ಪಿಸಿಕೊಂಡು ರಾತ್ರಿ ಇನ್ನೊಂದು ಮಾಸ್ಕಿಟೋ ಉಂಟು. ಅದರಲ್ಲಿ ಇನ್ನೊಂದು ಕ್ಯುಲೆಕ್ಸ್ ಮಾಸ್ಕಿಟೋ ಅಂತ ಉಂಟು, ಅದು ಫೈಲೇರಿಯಾ. ಅದಲ್ಲಿ ಕಡಿಮೆ ಆಗಿದೆ ಅಥವಾ ಎಂಡೆಮಿಕ್ ಆಗಿ ನಮಗೆ ಇಮ್ಯುನಿಟಿ ಬಂದಿದೆ. ಅದು ಕಚ್ಚುವ ಸಮಯ ಮಧ್ಯರಾತ್ರಿ. ಸೊ ಅವರೊಳಗೆ ಒಂದೊಂದು ಟೈಮ್ ಫಿಕ್ಸ್ ಮಾಡಿಕೊಂಡಿದ್ದಾರೆ. ಸೊ ನಾವೀಗ ಹೊರಗೆ, ನೀವು ಪತ್ರಕರ್ತರೆಲ್ಲ ನೀವು ಹೊರಗೆ ತಿರುಗಾಡ್ತಾ ಇರ್ತೀರಿ, ಬೇರೆ ಬೇರೆ ಕಡೆಗೆ ವಿಸಿಟ್ ಮಾಡ್ತೀರಿ, ಹಾಸ್ಪಿಟ್ಲಿಗೆ ಹೋಗ್ತೀರಿ, ಜನನಿಬಿಡ ಪ್ರದೇಶಕ್ಕೆ ಹೋಗ್ತೀರಿ. ಈಗ ಮಾಸ್ಕ್ ಹಾಕಿಕೊಳ್ತೇವೆ, ಸ್ಯಾನಿಟೈಸರ್ ಯೂಸ್ ಮಾಡ್ತೇವೆ. ನಿಮ್ಮ ಸೈಡಲ್ಲಿ ಒಂದು ಪ್ರಿವೆನ್ಷನ್ಗೆ, ಒಂದು ಜಾಗ್ರತೆಗೆ ಆದಷ್ಟು ಮಟ್ಟಿಗೆ ಒಂದು ಫುಲ್ ಸ್ಲೀವ್ ಶರ್ಟ್ ಹಾಕಿ, ಮತ್ತೆ ಕೈಗೆ ಸ್ವಲ್ಪ ಬೇವಿನ ಎಣ್ಣೆ ಮತ್ತೆ ತೆಂಗಿನ ಎಣ್ಣೆ ಮಿಕ್ಸ್ ಮಾಡಿ ಸ್ವಲ್ಪ ಹಚ್ಚಿಕೊಳ್ಳಿ. ಸ್ವಲ್ಪ ನೀವು ಕಿರಿಕಿರಿ ಆಗ್ಬೋದು. ಎಲ್ಲಿಗೆಲ್ಲ ಹಚ್ಕೊಳ್ಬೇಕು? ಒಂದು ಕೈಗೆ, ಮತ್ತೆ ಕುತ್ತಿಗೆ ಈ ಜಾಗಕ್ಕೆ, ಮುಖಕ್ಕೆ ಎಷ್ಟು ಮಾಸ್ಕ್ ಇರುವ ಕಾರಣ ಸ್ವಲ್ಪ ಪ್ರಿಕಾಷನ್ ಆಗ್ತದೆ. ಬಟ್ ಮಾಸ್ಕ್ ಕವರ್ ಆಗದ ಜಾಗಕ್ಕೆ, ಕುತ್ತಿಗೆಗೆ ಮತ್ತೆ ಕಾಲಿಗೆ, ನಾವು ಶುಗರ್ಗೆ ಸಾಕ್ಸ್ ಹಾಕಿದ್ರೆ ತೊಂದರೆ ಇಲ್ಲ, ಇಲ್ಲಾಂದ್ರೆ ಕಾಲಿಗೆ ಕಚ್ಚುತ್ತದೆ. ಈ ಡೆಂಗಿ ಮಾಸ್ಕಿಟೋ ಪ್ರಿಫರೆನ್ಸ್ ಬಿಲೋ ದ ನೀ. ನೀವು ಎಲ್ಲಿಗಾದ್ರೂ ಹೋಗುವಾಗ ಆದಷ್ಟು ಮಟ್ಟಿಗೆ ನಾವು ಆರಂಭದಲ್ಲಿ ಈಗ ಕೂತ್ಕೊಳ್ತೇವೆ, ಅದು ಮಾಸ್ಕಿಟೋ ಕಚ್ಚಿ ಹೋದ ಮೇಲೆ ನಮ್ಗೆ ಸ್ವಲ್ಪ ಹೊತ್ತಾದ ಮೇಲೆ ಗೊತ್ತಾದ್ರು ಕಚ್ಚಿ ಹೋಗಿದೆ ಅಂತ ಹೇಳಿ. ಸೊ ಆದಷ್ಟು ಮಟ್ಟಿಗೆ ಅದನ್ನು ನಾವು ಜಾಗ್ರತೆ ಮಾಡೋದು, ಅದು ಒಂದೇ ದಾರಿ ಮಾಸ್ಕಿಟೋ ಬೈಟ್ ಅನ್ನು ಪ್ರಿವೆಂಟ್ ಮಾಡೋದು. ಸೊ ಅದು ನಾವು ಯಾವಾಗ ಈ ಟೈಮಲ್ಲಿ ಜಾಗ್ರತೆ ಇರಬೇಕು. ಯಾಕೆಂದ್ರೆ ಈ ಡೆಂಗಿ ನಮ್ಮ
ಊರಲ್ಲಿ ಇಡೀ ವರ್ಷ ಇದೆ, ಆದರೆ ಈ ಟೈಮಲ್ಲಿ ಅದು ಒಮ್ಮೆಲೆ ಜಾಸ್ತಿ ಆಗ್ತದೆ. ಅದಕ್ಕೆ ಎಂಡೆಮಿಕ್ ಟು ಎಪಿಡೆಮಿಕ್ ಆಗ್ತದೆ ಅಂತ ಹೇಳುದು ನಾವು. ಎಂಡೆಮಿಕ್ ಅಂದ್ರೆ ಇಡೀ ವರ್ಷ ಇರ್ತದೆ, ಎಪಿಡೆಮಿಕ್ ಅಂದ್ರೆ ಒಮ್ಮೆಲೆ ಅದರ ನಂಬರ್ ಜಾಸ್ತಿ ಆಗ್ತದೆ. ಸೊ ನಾವು ಈ ಟೈಮಲ್ಲಿ ಒಂದು ಜಾಗ್ರತೆ ಇದೆ. ಈಗ ಮಳೆ ಬಿದ್ದು ಇನ್ನು 3-4 ದಿನದಲ್ಲಿ ನೋಡಿ ಮಾಸ್ಕಿಟೋ ರಪ್ಪ ಜಾಸ್ತಿ ಆಗ್ತದೆ. ನಿಮ್ಗೆಲ್ಲ ನಿಮ್ಗೆ ರಾತ್ರಿ ಆಗೋ ಗೊತ್ತಾಗ್ತದೆ ಮಾಸ್ಕಿಟೋ ಜಾಸ್ತಿ ಆಗಿ ಶಬ್ದ ಕೇಳಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ನಾವು ಆದಷ್ಟು ಮಟ್ಟಿಗೆ ಮಾಸ್ಕಿಟೋ ಬೈಟ್ ಅನ್ನು ಪ್ರಿವೆಂಟ್ ಮಾಡಬೇಕು. ನೈಟ್ ಸಹ ನಾವು ಆದಷ್ಟು ಮಟ್ಟಿಗೆ ಇದು ಮಾಸ್ಕಿಟೋ ಕಚ್ಚದಾಗಿ ಕಿಟಕಿಗೆ ಕವರ್ ಮಾಡಿಕೊಳ್ಳೋದು, ನೆಟ್ ಹಾಕಿಕೊಳ್ಳೋದು, ಅಥವಾ ಹಾಸಿಗೆಗೆ ಮಾಸ್ಕಿಟೋ ನೆಟ್ ಹಾಕಿಕೊಳ್ಳೋದು, ಇಂಥ ಕ್ರಮಗಳನ್ನು ನಾವು ಕೈಗೊಂಡ್ರೆ ನಾವು ಮಲೇರಿಯಾ ಮತ್ತು ಡೆಂಗೂವನ್ನು ಸಾಧಾರಣ 99% ನಾವು ತಡಿಬಹುದು. ಮತ್ತೆ ಕೆಲವು ಪ್ರದೇಶದಲ್ಲಿ ಈಗ ಒಂದು ಮನೆ, ಈಗ ಈ ಡೆಂಗು ಮಾಸ್ಕಿಟೋದ ಒಂದು ಸ್ಪೆಷಾಲಿಟಿ ಅಂದ್ರೆ, ಈ ಒಂದು ಮನೆಯಲ್ಲಿ ಡೆಂಗು ಬಂದ್ರೆ ಆ ಮಾಸ್ಕಿಟೋ ಹೆಚ್ಚಾಗಿ 100 ಮೀಟರ್ ಜಾಸ್ತಿ ಹೋಗುದಿಲ್ಲ ಅಂತ ಲೆಕ್ಕ. ಈಗ ನಿಮ್ಮ ನೇಬರಿಗೆ ಆದ್ರೆ ಡೆಂಗು ಬಂದಿ ಅಂದ್ರೆ ನೀವು ಫಸ್ಟಿಗೆ ಅವರಿಗೆ ಹೇಳಿ ಜಾಗ್ರತೆ ಮಾಡಿ ಹೊರಗೆ ಬರಬೇಡಿ. ಆದಷ್ಟು ಮಟ್ಟಿಗೆ ಹೊರಗೆ ಬಂದು ನೀವು ಆದಷ್ಟು ಮಾಸ್ಕಿಟೋ ರಿಪೆಲೆಂಟ್ಗಳು ಅಥವಾ ಬೇವಿನ ಎಣ್ಣೆ, ಕೈ ಬೇವಿನ ಎಣ್ಣೆ ಬೆಸ್ಟ್ ಆಕ್ಚುಲಿ. ಕೈ ಬೇವಿನ ಎಣ್ಣೆ ಘಾಟ್ ಸಾಧಾರಣ ನಿಮಗೆ ಒಂದು 4-5-6 ಗಂಟೆವರೆಗೆ ಏನು ಪ್ರಾಬ್ಲಮ್ ಬರೋದಿಲ್ಲ. ಈ ಬಾಕಿ ಕ್ರೀಮ್ಗಳು ಬರ್ತದೆ ಮಾಸ್ಕಿಟೋ ರೆಪೆಲೆಂಟ್, ಅದೆಲ್ಲ 1 ಗಂಟೆ ಆನಂತರ ಮಾಸ್ಕಿಟೋಗೆ ಅಭ್ಯಾಸ ಆಗ್ತದೆ. ಸೊ ಆದಷ್ಟು ಮಟ್ಟಿಗೆ ನಮ್ಮ ಸುತ್ತಮುತ್ತ ಮನೆಯವರು, ನಿಮ್ಮ ಆಫೀಸಲ್ಲಿ ಯಾರಿಗಾದ್ರೂ ಬಂದ್ರೆ ಒಂದು 100 ಮೀಟರ್ ಒಳಗೆ ನಾವು ಜಾಗ್ರತೆ ಮಾಡಬೇಕು. ಯಾಕಂದ್ರೆ ಈಗ ಸರ್ಕಾರ ಎಲ್ಲವನ್ನು ಹೇಳಲಿಕ್ಕಿಲ್ಲ. ಯಾಕಂದ್ರೆ ಈಗ ಕೊರೋನಾ ಹಿಂದೆ ಇದ್ದೇವೆ ನಾವು. ಈಗ ಮಲೇರಿಯಾ ಡೆಂಗು ನಾವು ತಡೆದ್ರೆ ಎಷ್ಟೋ ಮಟ್ಟಿಗೆ ನಮಗೆ ಈ ಮಾರ್ಬಿಡಿಟಿ ಅಂದ್ರೆ ಈ ಅನೇಕ ಜನರಿಗೆ ಒಮ್ಮೆಲೆ ಜ್ವರ ಬರುವ ಒಂದು ಪ್ರಸಂಗ ನಾವು ತಡೆಯಬಹುದು. ಇಷ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೇನಾದ್ರೂ ಡೌಟ್ ಇದ್ರೆ ಕೇಳಿ ನನಗೆ, ಯಾಕಂದ್ರೆ ಅದು ದೊಡ್ಡ ಟಾಪಿಕ್ ಡೆಂಗು ಮಲೇರಿಯಾ. ಮತ್ತೆ ಇಲಿ ಜ್ವರ ಬರೋದು ಯೂಶಲಿ ಮಾಸ್ಕಿಟೋ ಬೈಟ್ ಇಂದಲ್ಲ, ಅದು ಒಂದು ಇಲಿಗೆ ಫಸ್ಟಿಗೆ ಬಂದು ಈ ಇಲಿಯ ಮೂತ್ರ ನಾವು ಕುಡಿಯುವ ನೀರಿಗೆ ಏನಾದ್ರೂ ಮಿಕ್ಸ್ ಆದ್ರೆ ಅದರಿಂದ ಅದರ ಮುಖಾಂತರ ನಮಗೆ ಬರೋದು. ಅದೊಂದು ಕ್ರಿಮಿಯಿಂದ ಬರೋದು. ಅದೊಂದು ಸ್ಪೈರೋ ಕೀಟ್ ಅಂತ ಒಂದು ಕ್ರಿಮಿ. ಅದು ಮಲೇರಿಯಾ ಒಂದು ಪ್ಯಾರಾಸೈಟ್, ಡೆಂಗು ಒಂದು ವೈರಸ್. ಹೀಗೆ ಮಂಗನ ಕಾಯಿಲೆ ಅಂತ ಹೇಳಿ ಕೆಲವು ಕಡೆ ಬರ್ತದೆ, ಮಂಗನ ಕಾಯಿಲೆ ಅಂತ ಕೇಳಿರ್ಬೋದು ನೀವು. ಅದು ಸಹ ನಮ್ಮ ದಕ್ಷಿಣ ಕನ್ನಡದಲ್ಲಿ ಪ್ರತಿ ವರ್ಷದ ಒಂದು ಕನಿಷ್ಠ 10-15 ಕೇಸ್ ಆದ್ರೂ ಬರ್ತದೆ. ಹೆಚ್ಚಾಗಿ ಶಿವಮೊಗ್ಗ ಸೈಡಲ್ಲೆಲ್ಲ ಜಾಸ್ತಿ ಅದು. ಇಲ್ಲಿ ಡೆಂಗಿ, ಮಲೇರಿಯಾ ಮತ್ತೆ ಇಲಿ ಜ್ವರ ಖಂಡಿತ. ಮತ್ತೆ ಇದರೊಟ್ಟಿಗೆ ವೈರಲ್ ಫ್ಲೂ ಮತ್ತೆ H1N1 ಅದೆಲ್ಲ ಸಾಂಕ್ರಾಮಿಕ ನೆಗಡಿ, ಶೀತ, ಕೆಮ್ಮು ಇದರೊಟ್ಟಿಗೆ ಬರೋದು H1N1 ಸಹ. ಸೊ ಅದಕ್ಕೆಲ್ಲ ನಾವು ಬಿಸಿನೀರು ಕುಡಿಯೋದು, ಮತ್ತೆ ಆಗಾಗ ಥ್ರೋಟ್ ಅನ್ನು ಗಾಗಲ್ ಮಾಡೋದು. ಇನ್ನೊಂದು ಹೇಳಲಿಕ್ಕೆ ಬರ್ತದೆ ನಿಮಗೆ, ಆದಷ್ಟು ಮಟ್ಟಿಗೆ ನೀವೊಂದು ಫ್ಲಾಸ್ಕ್ ಅಲ್ಲಿ ಬಿಸಿನೀರು ತಗೊಂಡು ಹೋದ್ರೆ ಬೆಸ್ಟ್. ಅದು ಬಿಸಿನೀರು, ಅದಕ್ಕೆ ಬೇಕಾದ್ರೆ ಒಂದು ತುಳಸಿ ಎಲೆಯನ್ನು 3-4 ಹಾಕಿದ್ರು ಹಾಕೊಳ್ಬಹುದು. ಆಗಾಗ ನೀವು ಅದು ಕುಡಿತಾ ಇದ್ರೆ ಈ ಸ್ಪೆಷಲ್ H1N1 ಫ್ಲೂ ಅನ್ನೆಲ್ಲ ತಡಿಬಹುದು ಈಗ ಮಳೆಗಾಲದಲ್ಲಿ. ಯಾಕಂದ್ರೆ ನಾವೀಗ ಆದಷ್ಟು ಮಟ್ಟಿಗೆ 2-3 ತಿಂಗಳ ಮಟ್ಟಿಗೆ ಜ್ವರ ಬರಲೇಬಾರ್ದು ನನ್ನ ಲೆಕ್ಕದಲ್ಲಿ. ಮತ್ತೆ ಬಂದ್ರೆ ನಾವು ತೊಂದರೆ ಎದುರಬೇಕು ಅಂತ ಇಲ್ಲ, ಅದು ಬರದೇ ಇದ್ರೆ ಬೆಸ್ಟ್. ಬಂದ ಕೂಡಲೇ ಹಲವಾರು ಡೌಟ್ ಬರ್ಬೋದು ತಲೆಗೆ. ಎಂತ ಜ್ವರ ಇರ್ಬೋದು, ಕೊರೋನಾವಾ, ಡೆಂಗುವಾ, ಮಲೇರಿಯಾವಾ, ಅದನ್ನ ಹೆದರಿಕೆ ನಮಗೆ ಪ್ರಾಬ್ಲಮ್ ಆಗ್ಬೋದು. ಸೊ ನಾವು ಇದನ್ನು ನೀವು ಪತ್ರಿಕೆ ಮುಖಾಂತರ ಈ ಟೈಮಲ್ಲಿ ಜನರಿಗೆ ಒಂದು ಎಚ್ಚರಿಕೆ ಕೊಟ್ಟರೆ ಒಳ್ಳೆಯದು. ಯಾಕಂದ್ರೆ ಎಲ್ಲರೂ ಕೊರೋನಾ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ. ಸರಿಯಾದ ಸಮಯಕ್ಕೆ ಪತ್ರಕರ್ತರು ಡೆಂಗಿ ಮಲೇರಿಯಾದ ಮಾಹಿತಿ ಶಿಬಿರ ಇಟ್ಟಿದ್ದೀರಿ. ಜನರಿಗೆ ನಾವು ಇದರೊಟ್ಟಿಗೆ ಇದನ್ನು ಸಹ ಎಚ್ಚರಿಕೆ ಕೊಟ್ಟರೆ ಖಂಡಿತವಾಗಿ ಇದು ಒಂದು ಜನರಿಗೆ ಪ್ರಯೋಜನ ಆಗ್ಬೋದು ಅಂತೇಳಿ ನನ್ನ ಒಂದು ನಂಬಿಕೆ. ಜಿಲ್ಲಾ ವಾರ್ತಾಪಕ ಪ್ರಚಾರಾಧಿಕಾರಿ ಕಾದರ್ಶ ಉಪಸ್ಥಿತರಿದ್ದ ಸಿಂಡಿಕೇಟ್ ಬ್ಯಾಂಕ್ ಪ್ರಾಯೋಜಕತ್ವಡ್ಕೋರ್ನ ಮಾಸ್ಕ್ಗಳನ್ನು ವಿತರಣೆ ಮಾಡ್ತಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಶ್ರೀ ಶ್ರೀನಿವಾಸ್ ನಾಯಕ್ ಇಂದಾಜೆ ಎತ್ಕೊಂಡು ಪ್ರಾಸ್ತಾವಿಕವಾದ ಪಾತೇರ್ಯರು. ಆರೋಗ್ಯ ತಪಾಸಣೆಯನ್ನು ಪ್ರತಿ ತಿಂಗಳು ನಾವು ಮಾಡ್ತಿದ್ದೇವೆ. ಕಳೆದ ಬಾರಿ ಮಳೆಗಾಲದಲ್ಲಿ ಒಂದು ಡೆಂಗಿ ಮತ್ತು ಮಲೇರಿಯಾದಿಂದಾಗಿ ನಮ್ಮ 37 ಮಂದಿ ಪತ್ರಕರ್ತರು ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುವ ಮತ್ತು ವರದಿಗೆ ತೆರಳಿದ ಸಂದರ್ಭದಲ್ಲಿ ಈ ಒಂದು ಸಾಂಕ್ರಾಮಿಕ ರೋಗ ಹರಡ ಕಾರಣವಾಗಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಂತೆ ನಾವು ಮನವಿಯನ್ನು ಮಾಡಿದ್ದೇವೆ. ಅದು ಕೂಡ ಪ್ರದರ್ಶನ BTVಯ ಕ್ಯಾಮರಾಮನ್ ಆದ ನಾಗೇಶ್ ಅವರನ್ನು ಒಂದು ಡೆಂಗಿ ಜ್ವರದಿಂದಾಗಿ ಕಳೆದುಕೊಂಡಿದ್ದೇವೆ. ಹಾಗಾಗಿ ಈ ಬಾರಿ ನಾವು ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಪತ್ರಕರ್ತರು ಇನ್ನು ಯಾವ 24/7 ಕೈಗೊಳ್ಳಬೇಕು. ಕೊರೋನಾ ಇದ್ದರೂ ಕೂಡ ಅವರು ಜೀವದ ಅಂಗದಲ್ಲಿ ಇವತ್ತು ಎಲ್ಲ ನಮ್ಮ ಪತ್ರಕರ್ತರು ಭಾಳಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವುದರಿಂದಾಗಿ ಇವತ್ತು ಸುಮಾರು ನಾವು 135 ಮಂದಿಗೆ ನಾವು ಕೊರೋನಾ ಟೆಸ್ಟ್ ಮಾಡಿಸಿದಾಗ ಎಲ್ಲ ಕೂಡ ನೆಗೆಟಿವ್ ಬಂದಿದೆ. ಹಾಗಾಗಿ ನಮ್ಮ ಎಲ್ಲ ಪತ್ರಕರ್ತರು ಅಪಾಯದಿಂದ ಪಾರಾಗಿದ್ದಾರೆ. ಮತ್ತೆ ಮಳೆಗಾಲ ಬರ್ತಾ ಇದೆ. ಹಾಗಾಗಿ ಮತ್ತೆ ಡೆಂಗ್ಯೂ ಮತ್ತು ಮಲೇರಿಯಾ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಇರೋದ್ರಿಂದ ನಾವು ರೋಗ ನಿರೋಧಕ ಔಷಧಿ ಮಾತ್ರೆಗಳನ್ನು ಕೊಡಬೇಕು ಅಂತ ಹೇಳಿ ನಾವು ಚಿಂತನೆಗಳನ್ನು ಮಾಡ್ತೇವೆ. ನಿಮಗೆ ಇಂಡಿಯನ್ ಹೋಮಿಯೋಪತಿ ಅಸೋಸಿಯೇಷನ್ ಅವರು ಅವರಾಗಿ ನಿಮಗೆ ಒಂದು ಮನವಿಯನ್ನು ಮಾಡಿಕೊಂಡಿದ್ದರು ಪತ್ರಕರ್ತರಿಗೆ
ನಾವು ಒಂದು ಉಚಿತವಾಗಿ ಔಷಧಿಯನ್ನು ಮಾತ್ರೆಗಳನ್ನು ವಿತರಣೆ ಮಾಡಿಕೊಂಡಿದ್ದೇವೆ. ಆ ಒಂದು ನಮಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಸಂಘದ ಅಧ್ಯಕ್ಷರಾಗಿದ್ದಂಥ ರವೀಂದ್ರ ಮತ್ತು ಎಲ್ಲ ಅವರ ಸಂಘದ ಪದಾಧಿಕಾರಿಗಳಿಗೆ ಪತ್ರಕರ್ತರ ಸಂಘದ ಪರವಾಗಿ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅಭಿನಂದನೆಯನ್ನು ಸಲ್ಲಿಸುತ್ತಾರೆ. ಶ್ರೀ ಭಾಸ್ಕರ್ ರೈ ಕಟ್ಟ ಕಾರ್ಯಕ್ರಮ ನಿರೂಪಣೆ ಮಾಡ್ತಾರೆ. ಕೋವಿಡ್ ವಾರಿಯರ್ಸ್ ವೈದ್ಯರು, ವೈದ್ಯಕೀಯ ಸಿಬ್ಬಂದಿಗಳು, ದಾದಿಯರು, ಆಶಾ ಕಾರ್ಯಕರ್ತೆಯರು, ಪೊಲೀಸ್ ಇಲಾಖೆ, ಸರ್ಕಾರ ಅಥವಾ ಸಂಘ ಸಂಸ್ಥೆಗಳು ಮತ್ತು ವೈಯಕ್ತಿಕವಾಗಿ ಉಳ್ಳವರು ಇಲ್ಲದವರಿಗೆ ಆ ಒಂದು ಸಹಾಯ ಹಸ್ತ ನೀಡಿ ಕಷ್ಟ ಕಾಲದಲ್ಲಿ ನಾವೆಲ್ಲರೂ ಒಗ್ಗೂಡಿದ ಈ ಒಂದು ಸಂದರ್ಭದಲ್ಲಿ ನಾವು ಖಂಡಿತವಾಗಿಯೂ ಯಶಸ್ಸನ್ನು ಸಾಧಿಸಿದ್ದೇವೆ ಅಂತ ಹೇಳಬಹುದು. ಇದರ ಜೊತೆಗೆ ನಿನ್ನೆ ಧರ್ಮಸ್ಥಳದ ಎ.ವಿ. ಶೆಟ್ಟಿ ಧರ್ಮಾಧಿಕಾರಿ ವೀರೇಂದ್ರ ರೆಡ್ಡಿ ಅವರ ಅವರು ನನಗೆ ಫೋನ್ ಮಾಡಿದ್ರು. ಅವರು ಹೇಳಿದ್ದು ಪತ್ರಕರ್ತರ ಮಾಧ್ಯಮದ ಪಾತ್ರವೂ ಕೂಡ ಇದರಲ್ಲಿ ಬಹಳ ಮುಖ್ಯವಾಗಿದೆ. ನೀವು ಸಾಕಷ್ಟು ಜನರಿಗೆ ಆ ಜಾಗೃತಿಯನ್ನು ಮೂಡಿಸಿ ಎಚ್ಚರಿಸಿದ ಕಾರಣ ಆ ಒಂದು ಇಷ್ಟು ಯಶಸ್ವಿಯಾಗಲು ಕಾರಣ ಆಯಿತು ಅಂತ ಅವರು ಹೇಳಿದ್ರು. ಮನೆ ಡಾಕ್ಟರ್ ಪ್ರವೀಣ್ ರೆಡ್ಡಿ ಅವರು ಕೂಡ ಇದೇ ಮಾತನ್ನು ಹೇಳಿದರು. ಇದರ ಜೊತೆಗೆ ನನ್ನ ಒಂದು ಅಭಿಪ್ರಾಯ ಅಂತ ಹೇಳಿದರೆ, ನಮ್ಮ ದೇಶದ ಇಲ್ಲಿಯ ಮಣ್ಣು, ವಾತಾವರಣ, ಇಲ್ಲಿಯ ಪ್ರಕೃತಿಯ ಸಂಪತ್ತು ಮತ್ತು ಔಷಧೀಯ ಗಿಡ ಮೂಲಿಕೆಗಳು, ಹರಿಯುವ ಪುಣ್ಯ ನದಿಗಳು, ಇದು ಕೂಡ ಇಲ್ಲಿಯ ಈ ನಮ್ಮ ಒಂದು ಯಶಸ್ಸಿಗೆ ಪೂರಕವಾಗಿರಬಹುದು ಎಂದು ನಮ್ಮ ಒಂದು ನಂಬಿಕೆ, ಎಲ್ಲರ ನಂಬಿಕೆ ಇದಾಗಿದೆ. ಒಂದು ಕಡೆ ಈಗಾಗಲೇ ಲಾಕ್ಡೌನ್ ಮುಕ್ತಾಯಗೊಳ್ಳಲಿದೆ, ದಿನ ದಿನ ಸಡಿಲಗೊಳ್ಳುತ್ತಿದೆ. ಆದರೂ ಈ ವೈರಸ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರೋದು ಒಂದು ಆತಂಕದ ಮೂಡಿಸಿದೆ. ಇಂತಹ ಸಂದರ್ಭದಲ್ಲಿ ಜೊತೆಗೆ ಮಳೆಗಾಲವು ನಾವು ಎದುರು ನೋಡ್ತಿದ್ದೇವೆ. ಮಂಗಳೂರಿನಲ್ಲಿ ಈಗಾಗಲೇ ನಾವು ಬಹಳಷ್ಟು ನೋವನ್ನು ಅನುಭವಿಸಿದ್ದೇವೆ. ಮಲೇರಿಯಾ, ಡೆಂಗುಗಳಿಂದ ಸಾಕಷ್ಟು ಸಾವು ನೋವು ನಮ್ಮ ಪತ್ರಕರ್ತರು ಕಳೆದ ವರ್ಷಗಳು ಸಾವಿಗೀಡಾಗಿದ್ದಾರೆ. ಈ ಎಲ್ಲ ನಿಟ್ಟಿನಲ್ಲಿ ನಮಗೆ ಇವತ್ತು ಕಾರ್ಯದರ್ಶಿ ಇಬ್ರಾಹಿಂ ಅಡ್ಕಸ್ಥಳ ಸೊಲ್ಮೆ ಸಂದಾಯರು ಔಷಧಿಯನ್ನು ಕೊಟ್ಟದ್ದು ಮಾತ್ರವಲ್ಲದೆ ನಮಗೆ ಅದರ ಬಗ್ಗೆ ಉಪಯುಕ್ತ ಮಾಹಿತಿಯನ್ನು ನೀಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಇಂಡಿಯನ್ ಹೋಮಿಯೋಪತಿ ಮೆಡಿಕಲ್ ಅಸೋಸಿಯೇಷನ್ನ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ನವೀನ್ ರೈ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರ್ವಾಹಕ ಪರವಾಗಿ